ನಮಸ್ಕಾರ ವೀಕ್ಷಕರೇ, ಪ್ರತಿ ವರ್ಷದಂತೆ ಆಟಿಯ ಕೂಟ ಈ ಸಲ ಎಲ್ಲ ಕಡೆಯೂ ಬಹಳ ಜೋರಾಗಿ ನಡೀತಾ ಇದೆ. ಹೌದು, ನಮ್ಮ ಪುತ್ತೂರಿನ ಪುತ್ತೂರು ಕ್ಲಬ್ಬಲ್ಲಿ ಕೂಡ ಆಟಿಯ ಕೂಟ ವಿಭಿನ್ನ ಶೈಲಿಯಲ್ಲಿ ಮೂಡಿ ಬರ್ತಾ ಇದೆ. ಹೌದು ವೀಕ್ಷಕರೇ, ಇಲ್ಲಿ ಪುತ್ತೂರು ಕ್ಲಬ್ಬಿನ ಸದಸ್ಯರು ಆಟಿಯ ತಿಂಡಿ ತಿನಿಸುಗಳನ್ನು ಇಲ್ಲೇ ತಯಾರಿಸುವಂತಹ ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ಪುತ್ತೂರು ಕ್ಲಬ್ನಲ್ಲಿ ವಿಭಿನ್ನ ರೀತಿಯಲ್ಲಿ ಆಟಿಯ ಕೂಟ ಆಚರಿಸಲಾಗ್ತಾ ಇದೆ. ಬನ್ನಿ, ಇಲ್ಲಿ ಹೇಗೆ ನಡೀತಾ ಇದೆ ಆಟಿಯ ಕೂಟ, ಯಾವೆಲ್ಲ ಸ್ಪರ್ಧಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ, ಏನೇನು ಅಡಿಗೆಗಳನ್ನು ತಯಾರಿಸಿದ್ದಾರೆ, ಇವೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪುತ್ತೂರು ಕ್ಲಬ್ನಲ್ಲಿ ನಡೀತಾ ಇರುವಂತಹ ಆಟಿ ಕೂಟದ ಒಂದು ಜಲಕನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ನನ್ನ ಜೊತೆಗೆ. ಎಸ್, ಆಟಿ ತಿನಿಸಿನ ಘಮ ಮೂಗಿಗೆ ಬರ್ತಾ ಇದೆ. ಎಸ್, ಏನು ಮಾಡ್ತಾ ಇದ್ದೀರಾ? ನಾವು ರಾಗಿ, ಗೋಧಿ, ಅಕ್ಕಿ ಹಾಕಿ ಮಣ್ಣಿ ಮಾಡ್ತಾ ಇದ್ದೇನೆ, ತೆಂಗಿನ ಹಾಲು. ಎಲ್ಲಿಂದ ಬಂದಿದ್ದೀವಿ? ನಾವು ಮಾಣಿ. ಯಾವ ತಂಡ ನಿಮ್ಮದು? ನಮ್ಮದು ಮಾಣಿ ಬಣ್ಸಂಗ ತಂಡ. ಏನೇನು ಬೇರೆ ಏನೇನು ಫುಡ್ ಮಾಡ್ತಾ ಇದ್ದೀವಿ? ನಾನು ನಾಟಿ ಕೋಳಿ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ಓಕೆ ಓಕೆ. ಆಟಿ ತಿನಿಸು ಮಾಡೋಕ್ಕೆ ಬರುತ್ತಾ ಬೇರೆ? ಆಟಿ ತಿನಿಸು ಇದು ಪತ್ರೊಡೆ ಮಾಡ್ತೀನಿ, ಅಕ್ಕಿ ಉಂಡೆ ಮಾಡ್ತೀನಿ, ಹಾಗೆ ತಜಂಕಿದ್ದು ಪಲ್ಯ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿ ಮಾಡಿದ್ದೀರಾ? ಹೇಗೆ ಗೊತ್ತಿಲ್ಲ, ಜಡ್ಜ್ಗಳ ಮೇಲೆ ಡಿಪೆಂಡ್ ಆಗಿದೆ. ಓಕೆ. ಎನ್ನ ಮೈತಿದಿ ಮೂಲ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ತಿಂತಾರೆ? ನಾನು ತಿಂತೆ ಭಾರಿ ಶೋಕಾಪುಂಡು. ಭಾರಿ ಶೋಕಾಪುಂಡು, ಇಡೀ ಊರೇ ಸುದ್ದಿ ಉಂಡು. ಅಂದೆ ಇನ್ನು ಪ್ರೈಸ್ ಬರ್ಪುಂಡು ಅಲ್ಲೇ ಖಂಡಿತ ಅರ್ಪುಂಡು. ಎಸ್ ಮೇಡಮ್. ಮಾಣಿ ಬಣ್ಸಂಗ ಮಾಣಿ ಬಣ್ಸಂಗ ಒಂಜೇ ಟೀಮೇ. ಓಕೆ. ಎನ್ನ ಡೆಂಜಿ ಕುಂದಾಪುರ ಸಾರು ಒಂಜಿ ಬುಕ್ ಒಂಜಿ ಉಪ್ಪಡ ಬಚ್ಚಲ್ದ ಚಟ್ನಿ. ಜಂಜಿ ಬಾರಿ ಕಮ್ಮಿ ತಿಕ್ಕಂಡ? ಕಮ್ಮಿಗೆ ತೊಂದರೆ ಇದು ಎಕ್ಸ್ಪರ್ಟಾ ಜಂಜಿ? ಮಾಂತ ಇಲ್ಲ ಅಡಿಗೆ ಎಕ್ಸ್ಪರ್ಟ್ ಇಲ್ಲ. ಪ್ರೈಸ್ ವಿನ್ ಆವಲಿ ಆಯ್ನಿ ಗೊತ್ತು ಜವ್ ತಿನ್ಪುನಕ್ಲಣ್ಣ ಬಿತ್ತಿಪ್ಪನ ಟೇಸ್ಟಿ ಹಾಕ್ಲು ತೂ ಹೊಡತ. ನಿಮ್ಮ ಹೆಸರು? ಸುಜಯ. ಸುಜಯ ವಾಕರ್. ಪಂದಿ ಕರಿ, ಕಡಂಬಿಟ್ಟು, ಹಲಸಿನ ಹಣ್ಣಿದು ಗಾರಿಗೆ. ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಹಾಂ, ರೆಗ್ಯುಲರ್ ಆಗಿ ಮಾಡ್ತೀನಿ. ಈ ಥರ ಕಾಂಪಿಟೇಷನಲ್ಲೆಲ್ಲ ನೀವು ಕಾಂಪೀಟ್ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಇದು ಫಸ್ಟ್ ಎಕ್ಸ್ಪೀರಿಯನ್ಸಾ? ಹೇಗಿರ್ಬೋದು ಅಂತ? ಲಾಸ್ಟ್ ಇಯರ್ ನೋಡಿದ್ದೀನಿ ಇಲ್ಲೇ ಬಂದು, ಬಟ್ ಮಾಡಿರಲಿಲ್ಲ. ಬಟ್ ತುಂಬ ಜೋಶಲ್ಲಿದ್ದೀರಿ? ಹಾಂ, ಖುಷಿ ಆಗ್ತದೆ ಎಲ್ಲರ ಜೊತೆ ಮಾಡಲಿಕ್ಕೆ. ಮೇಡಮ್, ಯಾವ ಫುಡ್ ಮಾಡ್ತಾ ಇದ್ದೀರಾ? ನಾನು 1 ಮಿನಿಟ್, ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ ಹೆದರಿಕೆ ಆಗ್ತದೆ, ಅಡಿಗೆ ಆಗ್ತಾ ಬೇಕು. ನಾನು ಕಾಂಪಿಟೇಷನಲ್ಲಿ ವಿನ್ ಆಗ್ಲಿಕ್ಕೆ ನಾನು ಬಂದದ್ದು ಲೇಟ್. ಸ್ವಲ್ಪ ಕ್ರ್ಯಾಬ್ ಸುಕ್ಕ ಮಾಡ್ತಾ ಇದ್ದೇನೆ, ಮತ್ತು ಚಿಕನ್ ಪುಳಿ ಮುಂಚೆ, ಚಿಕನ್ ಸಾರು ಮತ್ತು ವಡೆ ಮಾಡ್ತಾ ಇದ್ದೇನೆ. ನೀವು ನಾನ್ ವೆಜ್ ಸ್ಪೆಷಲಿಸ್ಟ್? ಸ್ಪೆಷಲಿಸ್ಟ್ ಅಲ್ಲಪ್ಪ, ಮಾಮೂಲಿ ಮಾಡ್ತಾ ಇರ್ತೀರಾ ಜಂಜಿ? ಮಾಡ್ತಾ ಇರ್ತೇವೆ. ಬೇರೆ ಏನು ತುಂಬ ಸೂಪರಾಗಿ ಮಾಡ್ತೀರಾ? ನಂದು ಇದೆ ಚಿಕನ್, ಪೋರ್ಕ್, ಮಟನ್, ಅದೇ ಮಾಮೂಲಿ. ಎಲ್ಲಿಂದ ಬಂದಿರೋದು ನೀವು? ಪುತ್ತೂರು, ಇಲ್ಲೇ ಪಲ್ಲಡ್ಕ. ಅದು ಒತ್ತು ಸಹಕಾರವಾ? ಹೌದು, ಒಟ್ಟಿಗೆ ಬೆಳಗ್ಗೆ ಫೋನ್ ಮಾಡಿದ್ರು ಬರ್ತೀರಾ ಅಂತೇಳಿ, ಹಾಗೆ ಬರುವ ಅಂತೇಳಿ ಕಾಂಪಿಟೇಷನ್ ಒಂದು ಟ್ರೈ ಮಾಡಿದಾಗೆ ಆಗ್ತದೆ ಅಲ್ಲ, ಎಕ್ಸ್ಪೀರಿಯನ್ಸ್ ಒಳ್ಳೇದಿರ್ತದೆ ಅಂತೇಳಿ ಹಾಗೆ. ಮನೇಲಿ ಮಾಡಿದ್ರೆ ಆಟಿ ಫುಡ್ ಎಲ್ಲ? ನಮ್ಮದು ಅಂದರೆ ತರವಾಡು ಮನೆಯಲ್ಲೆಲ್ಲ ಮಾಡ್ತೇವೆ, ಹಾಗೆ ಅಲ್ಲೆಲ್ಲ ಮಾಡಿ ತಗೊಂಡೋಗಿ ಹಾಗೆ ಫಂಕ್ಷನ್ ಎಲ್ಲ ಆಗ್ತದೆ. ನೀವು ಎಕ್ಸ್ಪರ್ಟಾ? ನಾನು ಇಲ್ಲ, ಹಾಗೇನಿಲ್ಲ, ಹೆಲ್ಪಿಂಗ್ ಅಷ್ಟೇ. ನಾನು ಒಂದು ಪೋರ್ಕು ಚಿಕನ್ದು ಕರಿ ನಮ್ಮ ತುಳುನಾಡತ ಒಂದು ಸ್ಪೆಷಲ್ ಐಟಮ್ ಒಂದು ಎಂಕಲ್ ನಾವು ಮೈನ್ ಮನೋಜ್ ರೈ ಪೇರಾಲನೊಲ್ಲೇರು ಆರ್ನ ನಿರ್ದೇಶನ ಆವೊಂದುಂಡು ಒಂಜೆ ಐಟಮ್ ಐರ್ನ ದಿನಾನೊಂಜಿ ಐಟಮ್ ಉಂಡು. ಊರ್ದಡಿಂಜಿ ನಮ್ಮ ತೋಡ್ತ ಡೆಂಜಿದ ಒಂದು ಸುಕ್ಕದ ಲೆಕ್ಕ ಒಂಜಿ ಹೊಸತ್ರಿ ಅಂದು 10 ಗುಣತ್ತೆ ನಾವು ನಮ್ಮ ಊರ್ದ ತೋಡುದಾವು ಅಂಚ ಆಟಿದ ಒಂದು ಸ್ಪೆಷಲ್ ಒಂದು 10 ಸುಮಾರು ಆತನ ರಾತ್ರಿ ಬುಲ್ಪ ಆತನ 10 ಕ್ಲೀನ್ ಮಾಡ್ತಾ ನಗ ಪೂರ ಲೆಕ್ಕ ತುಂಬ ಓಲಾಂಡಲ್ಲ ಕಾಂಪಿಟೇಷನ್ ಪೋತಾರ ಇಂಚ ಫುಡ್ ಇದ್ದಿಂದು ಶುರು ನಮ್ಮ ಇನಿ ಅಂದ ಈರ್ನ ಒಂಜಿ ಕೈ ರುಚಿ ಮಾತೆರೆಗ್ಲ ತೋಜಾಗ ಅಂದ ಇಲ್ಲ ಡೇರ್ ಅಡಿಗೆ ಇಲ್ಲಲ್ಲಿ ಯಜವಂತಿ ಬೊಕ್ಕ ಆಫೀಸ್ ಓಪಲ್ ಪುತ್ತುಡು ನಮ್ಮನೆ ಅಂತಂದೆ ಮಲ್ಪುಣೆ ಬಟರ್ ಚಿಕನ್ ಮಸಾಲ.
ತೊಂದರೆ ಎಡ್ಡ ಕಾಂಬಿನೇಷನ್ ಮಲ್ತಿದ್ದಾರೆ. ಓಕೆ ಡೈಲಿ ಮಲ್ತೊಂದು ಪರ ಇಲ್ಲ ಹಾಂ ಮಂತೊಂದಿಪ್ಪ ಅಂದ್ರೆ ಬೇತೆ ದಾದಾಪುರ ಪರೀರ್ ಬಾರಿ ಶೋ ಕುಡಿದಾರೆ ನೋಡೋದ್ರಿ ತಿಂದಿನ ಅರ್ಬ ನೋಡೋದ ಶೋಕೋ ಮಲ್ಪೇರ ಅವು ಸತ್ಯ ಚಿಕನ್ ಪುಳಿ ಮುಂಚಿ ಚಿಕನ್ ಸುಕ್ಕ ನಮ್ಮ ಊರ್ದ ಸ್ಟೈಲ್ ಶೋಕ ಶೋಕ ವೆಜ್ಜೆಡ್ಡ ಬುಜ್ಜಿ ವೆಜ್ಜೆಡ್ಡ ಹಾಕೊಂಡು ನಮಕ್ ಬಾಯಿಗೆ ಬರ್ತದ ಮಾತ ಜಂಜಿಡಿ ತೆರೆಡೆ ತೂನಗ ಬಲ್ಯಾರ್ ಚಟ್ನಿ ಬರೋ ಬಲ್ಯಾರ್ ಚಟ್ನಿ ಇಲ್ಲ ಬಲ್ಯರ್ ಚಟ್ನಿ ಇಲ್ಲ ಏನ ತಿಮ್ಮರೆ ಚಟ್ನಿ ಇಲ್ಲ ಓಕೆ ದಾದ ನಿಂಗೆ ಬಲ್ಯಾರ್ ಚಟ್ನಿ ಬೇತೆ ಟೈಪ್ ತೋಜೋನುಂಡು ನಾನು ಪಾಡೋಡಾತೈತ ಓಕೆ ದಾದ ಸ್ಪೆಷಲ್ ಸುಕ್ಕ ಟೈಪ್ ಉಡು ಮಲ್ತೊಂದುಲ್ಲ ರವೆ ಚಟ್ನಿ ತೂನಗ ಚಟ್ನಿದ ಲುಕ್ ಕುಡು ತೋಜಿ ಜಂಕೆ ಓಕೆ ಓಕೆ ಇರ್ ಎಕ್ಸ್ಪರ್ಟ್ ಅನೇ ಕೊಡತ್ತೆ ಫಸ್ಟ್ ಟೈಮ್ ಮನ್ಪುನೆ ನಾನು ಟ್ರೈ ಮಲ್ಪುನೆ ಫಸ್ಟ್ ಟೈಮಾ ನಾನೇ ಫಸ್ಟ್ ಟೈಮ್ ನಾನು ಮುಲ್ ಕಾಂಪೀಟ್ ಮಾಡ್ತಿಲ್ಲ ಫಸ್ಟ್ ಟೈಮ್ ಮಲ್ಪುನಿಗೆ ಮಾಮಿಡ ಎಂಚ ಮನ್ಪುನಿಗೆ ಎಂದು ಬರ್ತನೆ ಅಂದ್ ಈರೊಂದು ಡಿಫ್ರೆಂಟ್ ಫುಡ್ ಮಲ್ತೊಂದುಲ್ಲ ಮಾತ ಒಂಜಿ ಸಾಧಾರಣ ಕೋರಿಡ್ ಪೂರ ಇತ್ತೇರು ಮಾತೆಲ್ಲ ಓಕೆ ಐಕೆ ಒಂಜಿ ಡಿಫ್ರೆಂಟ್ ಅವು ಮಾತೆಲ್ಲ ಮನ್ಪುರ್ದು ಗೊತ್ತು ನುಂಗೆಲ್ ಮೀಂಡೆ ಓಕೆ ಪುದರ್ ಪಲ್ಲೆ ಲಾವಣ್ಯ ನಾಯ್ಕ ಅಲ್ಪರ್ದು ಪುತ್ತೂರು ಇನ್ನಾವಲ್ಯಾ ಊರದ ಕೋರಿಯೇ ಮಲ್ಲ ಪುಂಜನ್ ಪತ ಇದೆ ಮಂತೆದ ಅಭ್ಯಾಸನೇ ಇಲ್ಲಡು ಏಪಲ ಊರ್ದ ಕೋರಿಯೇನ ಇದು ಏಪಲ ಅಂದತಿ ಜಾಸ್ತಿ ಮಲ್ಪುವೆ ಸಾಂಕುವರೆ ಕೋರಿ ಇಚ್ಚಿ ಕೊತ್ತ ಬರ್ತದೆ ಅಂಚಂಡಿ ಈ ಫುಡ್ ತಿನ್ನೋಡೆ ನಮ್ಮ ಒಂದು ಪತ್ರಡ್ಡೆ ಓ ತುಲೆ ಮೂಲೆ ಮೆಂತೆದ ಮಣ್ಣಿ ಮಲ್ದೇರು ಮೂಲೆ ಮಂತಿನಿ ಈತ ಐಟಮ್ ಈರ್ ಎಕ್ಸ್ಪರ್ಟ್ ಅಂದ್ ಬಾರಿ ಅಡಿಗೆಡು ಹಾಂ ಅಮ್ಮನ ಕೈ ರುಚಿಯೇ ಹಾಂ ಅಮ್ಮ ಬಾರಿ ಶೋಕ್ ಮಲ್ಪೇರ ಪತ್ರಡೆ ಈರ್ದಾದೆ ಚಿಕನಾ ಚಿಕನ್ ದಾದ ಅಂತಂದಿಲ್ಲ ಚಿಕನ್ ತಂದೂರಿ ಚಿಕನ್ ತಂದೂರಿ ಮಾತೆರೆಗ್ಲ ಬರುವೆ ದಾದ ಮಲ್ತದೆ ನಾನು ಕನ್ನಡದಲ್ಲಿ ಓಕೆ ಕನ್ನಡ ಮಾತಾಡಿ. ಕಬ್ಬು ಮತ್ತು ನುಗ್ಗೆಯ ಸುಕ್ಕ ಕಬ್ಬು ನುಗ್ಗೆಯ ಸುಕ್ಕ ಯುನೀಕ್ ರೆಸಿಪಿ. ಇದನ್ನು ನಮ್ಮ ಊರಲ್ಲಿ ಆಟಿಯಲ್ಲಿ ಮಾಡ್ತಾರೆ ಹೆಚ್ಚಾಗಿ. ಯಾವ ಊರು ಮ್ಯಾಮ್ ನಿಮ್ಮದು? ನಮ್ಮದು ಯಲ್ಲಾಪುರ. ಹಾಗೆ ಇಲ್ಲಿ ಅವರು ಅದನ್ನು ಟೇಸ್ಟ್ ಮಾಡಿರ್ಲಿಕ್ಕಿಲ್ಲ ಅನ್ನೋ ಇದರಿಂದ ನಾನು ಮಾಡಿದ್ದೇನೆ ಇವತ್ತು, ಎಲ್ಲರೂ ಟೇಸ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ. ಯಾಕಂದರೆ ಕಬ್ಬನ್ನು ನಾವು ಅಡುಗೆಗೆ ಬಳಸೋದು ನಾನು ಕೇಳಲಿಲ್ಲ ಇದುವರೆಗೆ. ನೀವು ಕಬ್ಬು ಹೌದು, ಹಾಗಾಗಿ ಅದೊಂದು ಯುನೀಕ್ ರೆಸಿಪಿ. ನಮ್ಮ ಊರಲ್ಲೆಲ್ಲ ತುಳಸಿ ಹಬ್ಬ ಆದ ಮೇಲೆ ತುಳಸಿಗೆ ಹಚ್ಚಿದ ಕಬ್ಬನ್ನು ಈ ಥರ ಪಲ್ಯವ ಸುಕ್ಕವ ಮಾಡಿ ತಿನ್ನುವ ಅಭ್ಯಾಸ. ಇಲ್ಲಿ ಜ್ಯೂಸ್ ಮಾತ್ರ ಕುಡಿತಾರೆ ಮತ್ತು ಗಣಹೋಮಕ್ಕೆ ಬಳಸ್ತಾರೆ. ಹಾಗೆ ನಾನಿವತ್ತೊಂದು ಯುನೀಕ್ ರೆಸಿಪಿಯನ್ನು ಮಾಡಿದ್ದೆ. ಯಾಕಂದರೆ ಎರಡೂ ಕೂಡ ಹೆಲ್ದಿ ಫುಡ್ಡೇ ಹಾಕಿದ್ದೀರಾ, ನುಗ್ಗೆ ಬೇರೆ ಕಬ್ಬು ಬೇರೆ ಹಾಕಿದ್ದೀರಾ, ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಫುಡ್ಡನ್ನು ಕೊಡ್ತಾ ಇದ್ದೀರಾ. ಓಕೆ, ಮತ್ತು ಬೇರೆ ಈ ಥರ ಕಾಂಪಿಟೇಷನಲ್ಲಿ ಲಾಸ್ಟ್ ಇಯರ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ನನಗೆ ಪ್ರೈಸ್ ಕೂಡ ಬಂದಿತ್ತು. ಎಲ್ಲಿ ಮಾಡಿದ್ರಿ? ಇಲ್ಲೇ ಮಾಡಿದ್ದೆ ಲಾಸ್ಟ್ ಇಯರ್. ಹೌದು, ಇಲ್ಲ ಇದನ್ನೇ ಮಾಡಲಿಲ್ಲ ನಾನು, ಕಳೆದ ಸಲ ಎಟ್ಟಿ ರೊಟ್ಟಿ ಮಾಡಿದ್ದೆ. ಎಟ್ಟಿ ರೊಟ್ಟಿನ ಬರೀ ಎಟ್ಟಿಯ ರೊಟ್ಟಿ ಮಾಡಿದ್ದೆ, ಅದಕ್ಕೆ ಪ್ರೈಸ್ ಕೂಡ ಬಂದಿತ್ತು ಮೇಡಮ್. ಅಂದರೆ ಇದೇನಿದು ನೀವೇ ಟ್ರೈ ಮಾಡೋದಾ ಅಥವಾ ನಿಮಗೆ ಯಾರೋ ಹೇಳ್ಕೊಟ್ಟು ಮಾಡ್ತಾ ಇರೋದಾ, ಹೇಗೆ? ನಮ್ಮ ಮನೆಯಲ್ಲಿ ಅಜ್ಜಿ ಕಡಲೆಬೇಳೆದು ವಡೆ ಮಾಡ್ತಿದ್ರು. ನಾನು ಅದಕ್ಕೆ ಹೊಸತ್ತಾಗಿ ಎಟ್ಟಿಯನ್ನು ಸೇರಿಸಿ ಕಡಲೆಬೇಳೆ ಅಕ್ಕಿ ಎಲ್ಲ ಹಾಕಿ ವಡೆ ಮಾಡಿದ್ದೆ, ದೋಸೆ ಹಾಗೆ. ಅಂದರೆ ಎರಡೂ ಹೊಸದಾಗಿ ಕೇಳ್ತಾ ಇದ್ದೀವಿ, ನಮಗೆ ಅನಿಸ್ತಾ ಇರುತ್ತೆ ಹೇಗಿರುತ್ತೆ ಇದು ಅಂತ ಟೇಸ್ಟ್ ಮಾಡಲೇಬೇಕು ನಿಮ್ಮ ಫುಡ್ನ. ಓಕೆ, ಇದಕ್ಕೇನು ಕಾಂಬಿನೇಷನ್ ಬೇರೆ? ಕಾಂಬಿನೇಷನ್ ಇದು ಅನ್ನದ ಜೊತೆ ತೋವೆ ಏನಾದರೂ ಮಾಡಿ ಸೈಡ್ ಡಿಶ್ ಇದು. ಸ್ವೀಟ್ ಇರುತ್ತೆ, ಇದು ಹೇಗಿರುತ್ತೆ? ಇದು ಉಪ್ಪು ಹುಳಿ ಖಾರ ಎಲ್ಲವೂ ಇರುತ್ತೆ ಇದರಲ್ಲಿ. ಹೌದು, ಅದಕ್ಕೆ ಮಸಾಲೆ ಅಂತ ಹೇಳಿದರೆ ಉದ್ದಿನ ಬೇಳೆ, ಮೆಂತೆ, ಒಣಮೆಣಸು ಮತ್ತು ಎಳ್ಳು ಇದನ್ನೆಲ್ಲ ಹುರಿದು ತೆಂಗಿನಕಾಯಿ ಹಾಕಿ ಕಡಿದು, ಮತ್ತು ಸ್ವಲ್ಪ ಬೆಲ್ಲ ಮತ್ತು ಕಾಯಿ ಮೆಣಸು, ಉದ್ದಿನ ಬೇಳೆ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತೇವೆ. ಯಲ್ಲಾಪುರದಿಂದ ಬಂದಿದ್ದೀರಾ ಮೇಡಮ್, ನಿಮ್ಮ ಜೋಶನ್ನು ಮೆಚ್ಚಲೇಬೇಕು ನಾವು. ಪ್ರತಿ ವರ್ಷ ಬರ್ತೀರಾ ಹೇಗೆ? ನಾನು ಅಲ್ಲಿಂದ ಇಲ್ಲಿಗೆ ಬಂದದಲ್ಲ, ನನ್ನ ಊರು ಯಲ್ಲಾಪುರ. ನಾನೀಗ ಝೇವಿಯರ್ ಡಿಸೋಜ ಅವರ ಮಿಸಸ್. ನಾನು ಇಲ್ಲೇ ಇದ್ದೇನೆ. ಅಲ್ಲಿದ್ದ ಫುಡ್ಡನ್ನು ಇಲ್ಲಿ ತಗೊಂಡ್ಬಂದಿದ್ದೀನಿ. 30 ವರ್ಷದಿಂದ ನಾನು ಇಲ್ಲೇ ಇದ್ದೇನೆ. ಸರ್ ಹತ್ರ ಕೇಳಬೇಕು, ಹೇಗಿರುತ್ತೆ ಸರ್?
ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್ ಇರುತ್ತಾ ಇದು? ಹೌದು. ನಿಮ್ಮ ಫಸ್ಟ್ ಟ್ರೈ ಮಾಡಿದಾಗೆಲ್ಲ ಏನು ಅನ್ನಿಸ್ತು? ಒಂದು ಸ್ಪೆಷಲ್ ಡಿಫ್ರೆಂಟ್. ಹೌದು, ನಮ್ಮ ಸೌತ್ ಕೇಂದ್ರದ ಮತ್ತು ನಾರ್ತ್ ಕೇಂದ್ರದಲ್ಲಿ ವೆರೈಟಿ ಜಾಸ್ತಿ. ಹೌದು, ಬೇರೆ ಬೇರೆ ಐಟಮ್. ಇಲ್ಲಿ ನಾವು ಅದನ್ನೆಲ್ಲ ಬಳಸೋದೇ ಕಡಿಮೆ. ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ಕೋತಾರೆ, ನಾವು ಮಾಡಲ್ಲ. ಹೌದು. ಫಸ್ಟ್ ತಿಂದಾಗಲೇ ನಿಮಗೆ ಟೇಸ್ಟ್ ಅನಿಸ್ತು? ಹೌದು, ಒಳ್ಳೆ ಟೇಸ್ಟ್. ಹೌದು, ಇದು ಟೇಸ್ಟ್ ಮಾಡಿದ್ದೆ. ಅದು ಆಟಿ ಸೊಪ್ಪಿನ ಮಣ್ಣಿ ಅಂತ. ಏನು? ಆಟಿ ಸೊಪ್ಪಿನ ಮಣ್ಣಿ. ಆಟಿ ಸೊಪ್ಪು, ಅದು ಯಾವುದು ಆಟಿ ಸೊಪ್ಪು ಅಂತ? ಆಟಿ ಸೊಪ್ಪು ಅಂತ ಹೇಳಿದರೆ ಅದು ಮಡಿಕೇರಿಯಲ್ಲಿ ಇರೋದು. ಆಟಿ ಸೊಪ್ಪು ಅಂತ ಹೇಳಿದರೆ ನಾವು ಇಲ್ಲಿ ಹೇಗೆ ಪಾಲೆ ಕೆತ್ತೆದು ಅಮಾವಾಸ್ಯೆ ದಿನ ಕುಡಿತೇವಲ್ಲ, ಅದರಲ್ಲಿ ಔಷಧೀಯ ಗುಣ ಉಂಟು ಅಂತ ಹೇಳ್ತಾರೆ. ಅದೇ ರೀತಿ ಆಟಿ 18ನೇ ದಿವಸ ಮಡಿಕೇರಿಯಲ್ಲಿ ಪ್ರತಿಯೊಬ್ಬರು ಸಹ ಅದನ್ನು ಗಿಡ ನೆಟ್ಟಿರ್ತಾರೆ ಮೊದಲೇ. ಅದರಲ್ಲಿ 18 ಗುಣದ ಔಷಧೀಯ ಗುಣಗಳು ಇರ್ತದೆ ಅಂತೇಳಿ ಅದನ್ನು ಮೊದಲ ದಿನವೇ ತಂದವರು ಚೆನ್ನಾಗಿ ಕುದಿಸಿ, ಅದರಲ್ಲಿ ಕುದಿಸಿದಾಗ ನೇರಳೆ ಕಲರ್ನ ನೀರು ಬರ್ತದೆ. ನೀರು ಹಾಕಿ ಕುದಿಸೋದು, ನೇರಳೆ ಕಲರ್ ನೀರು ಬರ್ತದೆ. ಅದನ್ನು ಅವರು ತಂದು ಮಣ್ಣಿ ಮಾಡ್ತಾರೆ, ಇಲ್ಲಾಂದರೆ ಆಟಿ ಪಾಯಸ ಮಾಡ್ತಾರೆ ಅಥವಾ ಜಲ್ಲಿ ಮಾಡ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ಬೇರೆ ಬೇರೆ ಖಾದ್ಯಗಳನ್ನು ಮಾಡಿ ತಿಂತಾರೆ. ತುಳುನಾಡಲ್ಲಿ ಏನು ಆಟಿ ಕಷಾಯ ಇದೆಯೋ ಅದೇ ರೀತಿ ಪ್ರಾಮುಖ್ಯತೆ ಇದೆ. ಹೌದೌದು. ಓಕೆ, ಮಡಿಕೇರಿಯಿಂದ ತಂದಿದ್ದೀರಾ ಅಂತ ಹೇಳ್ತಾರೆ. ನೀವು ಮಡಿಕೇರಿಯವರ? ಅಲ್ಲ, ನಾನು ಊರಿನವಳೆ. ನನ್ನ ಸಿಸ್ಟರ್ ಮಡಿಕೇರಿಯಲ್ಲಿದ್ದಾರೆ. ಹಾಗೆ ಅವರು ಅಲ್ಲಿ ಅದರ ರಸ ತೆಗೆದು ನನಗೆ ಕಲಿಸಿದ್ರು. ಇಲ್ಲಿ ನೆಡೋ ಪ್ರಯತ್ನ ಮಾಡಿದೀವಿ, ಆದ್ರೆ ಆ ಕಲರ್ ಮಾತ್ರ ಬರ್ತಾ ಇಲ್ಲ. ನಮ್ಮ ವೆದರಿಗೆ ಗಿಡ. ಹೌದು, ಅಷ್ಟು ಪರ್ಪಲ್ ಬರೋದಿಲ್ಲ ಅಲ್ಲಿ. ಅಂದ್ರೆ ಹೇಗಂದ್ರೆ ಉಜಾಲ ಕಲರ್, ಅಷ್ಟು ನೀಲಿ ನೇರಳೆ ಆ ತರ ಬರ್ತದೆ. ಅದನ್ನು ಆಟಿ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಅಥವಾ ಬೇರೆ ಟೈಮ್? ಇಲ್ಲ, ಅದನ್ನು ನಾವು ಫ್ರಿಜ್ಜಲ್ಲಿ ಫ್ರೀಜ್ ಮಾಡ್ಬೋದು, ಯಾವಾಗ ಬೇಕಿದ್ರೂ ಯೂಸ್ ಮಾಡ್ಬೋದು. ಆದರೆ ಆಟಿ ತಿಂಗಳಂದ್ರೆ ತುಂಬ ಹೀಟ್ ಅಲ್ಲ, ಇದನ್ನೂ ಹೀಟ್. ಇದಕ್ಕೆ ಸರಿ ತುಪ್ಪ ಎಲ್ಲ ಮಾಡಿ ಮಾಡೋದು ಇದನ್ನ. ಹಾಗೆ ಯಾವಾಗಲೂ ಮಾಡ್ಕೋಬೋದು, ನಮಗೆ ಪರವಾಗಿಲ್ಲ. ಅದರದ್ದೇ ಒಂದು ಸ್ಮೆಲ್ ಇರುತ್ತೆ. ಹೌದು. ಅಕ್ಕಿ ಹಾಕಿದ್ದೀನಿ ಅದಕ್ಕೆ. ಆಮೇಲೆ ತೆಂಗಿನಕಾಯಿ ಹಾಲು, ತುಪ್ಪ, ಬೆಲ್ಲ ಅದನ್ನ ರುಬ್ಬಿ ಚೆನ್ನಾಗಿ ಮಾಡಿ. ಹೊಸ ಫುಡ್ನ ನೀವು ಇವತ್ತು ಟ್ರೈ ಮಾಡಿದ್ದೀರಾ. ಪ್ರೈಸ್ ವಿನ್ನರ್ ಆಗ್ಬೋದು ಅಂತ ಅನ್ಸುತ್ತಾ? ನೋಡೋಣ, ಸಿಕ್ಕಿದೆ ಪ್ರತಿ ವರ್ಷನೂ ನನಗೆ. ಹೊಸತನ ಹಂಚೋದಕ್ಕೊಂದು ಪ್ರಯತ್ನ. ಹೌದೌದು. ಇದು ಹಲಸಿನ ಪಾಯಸ ಮಾಡಿದ್ದಾರೆ. ಹಲಸಿನ ಹಣ್ಣು ಈಗ ಸಿಗ್ತಾನೆ? ಸಿಕ್ತು. ಮಾಡ್ತಾ ಇರ್ತೀರಾ ಹಲಸಿನ ಹಣ್ಣು ಪಾಯಸ? ಮಾಡ್ತಾ ಇರ್ತೀವಿ. ಏನೆಲ್ಲ ಮಾಡಿದ್ರಿ ಈ ಸಲ ಆಟಿಯಲ್ಲಿ? ಏನೇನು ಮಾಡಿದ್ರಿ ನಿಮ್ಮ ಮನೆಯಲ್ಲಿ ವೆರೈಟಿ ಫುಡ್ನ? ಚೇವಿಂದು ಗಟ್ಟಿ, ಪತ್ರೊಡೆ, ಮತ್ತು ತಜಂಕ್ ಪಲ್ಯ, ಹಲಸಿನ ತೊಳೆ ಪಲ್ಯ ಎಲ್ಲ ಮಾಡ್ತೇವೆ. ಆಟಿಯಲ್ಲಿ ಮಾಡುವಂಥ ಎಲ್ಲ ಮಾಡ್ತೇವೆ. ಇನ್ನು ಆಟಿ ಮುಗಿದ ತಕ್ಷಣ ಇದು ಲಾಸ್ಟಿಗೆ ಇದು ಮಾಡ್ತೇವೆ, ತಂಪು ಅಂತ ಹೀಟ್ ಅಂತೇಳಿ ಇದೆಲ್ಲ ಇದು ಮಾಡ್ತೇವೆ. ತಂಪಿಗೆ ಮೆಂತೆ ಗಂಜಿ, ಮೆಂತೆ ಮಣ್ಣಿ ಇದೆಲ್ಲ ಮಾಡ್ತಾ ಇರ್ತೀವಿ. ರಾಗಿ ಕಷಾಯ, ಹೆಸರು ಕಾಳು ಮೊಳಕೆ ಬರೆಸಿ ಅದ್ರದ್ದು. ಅಂದರೆ ಎಷ್ಟು ನಾವು ಹೀಟ್ ತಿಂತೀವ ಅಷ್ಟೇ ಮತ್ತೆ ತಂಪು ತಿನ್ಬೇಕಂತೆ ಆಟಿ ತಿಂಗಳಲ್ಲಿ. ಕಲ್ತಪ್ಪ ಬಾರಿ ಶೋಕ್ ಮಲ್ಪೇರೆ. ನಿನ್ನೆ ಗೆಂಡ ತಡ್ಡಿ ಅಂದಲ್ಲ ನಮ್ಮ ಪನ್ಪ ಒಂದು ಆಲ್ ಮಲ್ಪನ ಎಂಕ ಖುಷಿ ಆಪುಂಡು. ಕಂಚನೆ ಒಂಜಿ ಎರಡು ಮುಜಿ ನೆಕ್ಕಲಿದ್ದ ಹೋಗ್ತದೆ. ಬೇತೆ ಫುಡ್ ಶೋಕ್ ಮಲ್ಪೇರೆ ಸಾಧಾರಣ ಮಲ್ಪಲ್ ಪೂರ ಮಾತ ಫುಡ್ಲ ಇದು ಎಂಕ್ಲಿನ ತಜಂಕ್ ಒಂದು ದಾಯ್ತ ಕಣಿಲೆ ಪದಂಜಿ, ಉಪ್ಪಡ ಪಚ್ಚಿಲು, ಬುಕ್ಕ ಗೆಂಡ ತಡ್ಡಿ ಮೂಜಿ ಐಟಮ್ ಉಂಡು. ವೆಜ್ ಡೇ ದಾಯಗೊಂಡು ಆಟಿದ ದಿನ ಆತ ಅಂಚ ಒಂಜಿ ಅಥೆಂಟಿಕ್ ಆತು ಮಾಲ್ಪಕಂದು ಅಂಚ ನಾನು ಎಕ್ಸ್ಪರ್ಟ್ ಅಡಿಗೆ ಅಂದು ಅಲ್ಲಿ ಎಡ್ಡೆ ಕುಕ್ ಮಲ್ಪಲು ಎಂಕಲ್ ಟೇಸ್ಟ್ ವೆಲ್ಫೇರ್ ಕಾತಂದಿಲ್ಲ ಆರ್ನ ಫುಡ್ ಬಾರಿ ಏತು ಸಾಧಾರಣ ಒರಿವು ಅಂದನೆ ಟಾತ್ ಮಾಲ್ತು ಬಾಡ್ದಾರಿ ಅವು ಅಂತ ಡಿಮಾಂಡೆಡ್ ಪೋಪುಂಡು ಇತೋರ್ತಿತ್ತೆ ದೀತುಂಡ ಖಾಲಿ ಆತು ಅಂಚೆ ಯಾನು ಉಲ ಇದ್ದಿತ್ತೆ ಅಂಚೆ ಇತ್ತೆ ಓಪನ್ ಮಾಡ್ತೀನಿ ಒಂದೇರೆ ಈರೇನೆ ಗುಜ್ಜೆಪುರ ಪಾಡ್ ರೆಡಿ ಮಲ್ಪುಲ್ಲ ಯಾನೆ ಫುಲ್ ಯಾನೆ ಏರ್ಲೆಜ್ಜೆ ಐನು ದೆಪ್ಪರ ಸಮೇತ ಏರ್ಲೆಜ್ಜೆ ಯಾನೆ ಮಲ್ಪುನು ಪೂರ ಬಾರಿ ಇಂಟ್ರೆಸ್ಟ್ ಇರಕ್ಕೆ ದುಂಬುದ ಫುಡ್ ಇಂಟ್ರೆಸ್ಟ್ ಮಸ್ತ್ ಇಂಟ್ರೆಸ್ಟ್ ಇಟ್ಟದಲ್ಲ ಮಲ್ಪೆ ಯೂಟ್ಯೂಬ್ ಬಿಡ್ತುದು ಚಿಕನ್ದ ಮಾತ್ರ ನಾನ್ ವೆಜ್ ಜಾಸ್ತಿ ಐಟ್ ಮಲ್ಪುನು ಇನ್ನು ವೆಜ್ ಒಂಜಿ ಟ್ರೈ ಮಲ್ಪಕ ಮುಲ್ಪ ಅಂದೆ ಪಂಡೇರು ವೆಜ್ ಆರ್ಡರ್ ಎಟ್ಟಿಗೆ ಇರೋಷ್ಟು ಮಲ್ಪಕ ಬಂಡೆ ಬುರ್ಚಿ ಬಂಡೇರು ಇಂದು ಬೋಡಿಗೆ ಇಂದು ಎರಡಲ್ಲ ಇಜ್ಜಿ ಡಿಶ್ ಯಾನ್ ಇತ್ತೆ ತೂನ್ ಬತ್ತಿ ನಡೆ ಪೂರ ಅಂತೆ ನಾನ್ ವೆಜ್ ಜಾಸ್ತಿ ಇತ್ತಂಡು ಇರು ವೆಜ್ ಟ್ರೈ ಮಾಡ್ತಾರೆ ಕನಿಲೆ ಒಲ್ಪಟ್ ಬತ್ತಾಗ್ತದೆ ಕನಿಲಿ ಒಂಜಿ ಸಿಸ್ಟರ್ ಆರ್ನ ಸ್ಟಾಫ್ ಹೊಡ್ತಿಕಂತ ಕೊರಿಯರು ಅಂಚ ಈ ಸರ್ತಿ ಆಟಿಡ್ ಗಮ್ಮತ್ ಪೂರ ಆಟಿದ್ದ ತೆನಸ್ ತಿಂತಾರೆ ಅದ ಪೂರ ಮಲ್ತಾರೆ ಏನು ಆಟಿಡ್ ಸಾಧಾರಣ ನಾರ್ಮಲ್ ಏನು ಇಂಚಿನ ಫುಡ್ಡೇ ಮಲ್ಪುನು ಟ್ರೆಡಿಷನಲ್ ಅದೇ ಫುಡ್ ಮಲ್ಪುನು ಪಕ್ಕ ಒಂಥರ ರಾತ್ರಿ ಪುರ ನಾನ್ ವೆಜ್ ಎಲ್ಲ ಮಲ್ಪೆ ಒಂದು ಆಟಿದ ಕಷಾಯ ಬರ್ತಾರೆ
ಆಟಿದ ಕಷಾಯ ಪಡ್ತೆ ಗಂಜಿ ಉಂಟೆ ಮೆತ್ತದ ಗಂಜಿಲ ಉಂಟೆ ಪೂರ ಮಾಡ್ತಾರೆ. ಒಂದು ಈ ರೇಪಲ್ಲ ಪ್ರತಿ ವರ್ಷ ಎಲ್ಲ ಮುಲ್ಪ ಕಾಂಪೀಟ್ ಮಲ್ಪುವರ ಮಲ್ಪೆ ಪ್ರತಿ ವರ್ಷ ಮಲ್ಪೆ ಫಸ್ಟ್ ಎಂಕ್ ಕಣಿಲೆ ಪದಿಂಜಿಗೆ ಬೈದನು ಫಸ್ಟ್ ದ ಇಯರ್ ಪೋಯಿ ವರ್ಷ ದಿಕ್ಕದಿಜ್ಜಾಂಡ್ ಪೋಯಿ ಸರ್ತಿ 4 ಐಟಮ್ ಮಲ್ತಿತ್ತೆ ಮರುವೈ ಪುಂಡಿ ಪುರ ಅಂಚೆ ಈ ಸರ್ತಿ ಎಕಡ್ ಬೈದಿನ ಆ ಟೈಮ್ ಈತ್ ಪೂರ ಮುಲ್ಪನೆ ಮಲ್ತಿನ ಇಜ್ಜಿ ರೆಡಿ ಅನ್ ಮಲ್ತೊಂದು ಬೈದೆ ರೆಡಿ ಮಲ್ತೊಂದು ಬೈದೆ ಮಲ್ತಿನಿ ಮಾತ್ರ ಮುಲ್ಪ ಬಕಂದುಲ ಈತತ್ ರೆಡ್ ಮೂಲ್ ಮಲ್ತೆ ಬಕೊಂತ ಇಲ್ಲ ಪಣ ಅವು ಬೈಯರ ಮಸ್ತ್ ಪೊಡ್ತು ಸ್ಲೋ ಅದು ಗ್ಯಾಸ್ ಇಡ್ ಐಕ್ ಲೇಟ್ ಆಪುಂಡು ಪಂಡದು ಒಂತೆ ಪಣ ಮಾತೆರೆಗ್ಲ ಬರೋಡಾತ ಪಂಡದು ಇಲ್ಲ ಒಂತೆ ಮಲ್ತೊಂದು ಬತ್ತೆ ಒಂತೆ ಮೂಲ್ ಮಲ್ತೆ ಒಂದು ಗೆಂಡದಡ್ಡೆ ಐಟ್ ದುಂಬು ದಿಕ್ಕೇಳ್ ಪೂರ ಮಲ್ತೊಂದಿತ್ತೇರೆ ಅಂಚಲ ಮಲ್ಪೋರಿ ಅಂಚ ದಿಕ್ಕೇಲಿ ಇಜ್ಜಿ ಇತ್ತುಂಡ ಟ್ರೈ ಮಲ್ದೆ ಅಂಡ ಇಂಕ್ಲೆಗ್ ದಿಕ್ಕೇಲಿ ಇಜ್ಜಿ ಮೂಲ್ ಪೇಟೆಡ್ ಇಜ್ಜಿ ಅಂಡಲ್ಲ ಆತೆ ಶೋಕ್ ಮಲ್ಪೆರ ಆಪುಂಡು ಆಪುಂಡು ಗ್ಯಾಸ್ ಇಡ್ ಆಪುಂಡು ಫ್ರೈ ಆಗ್ತಾ ಇದೆ ಜೋರಾಗಿ. ಇದು ಯಾರು ಸಾಥ್ ಕೊಡ್ತಾರೆ, ಯಾರು ಫ್ರೈ ಮಾಡ್ತಾ ಇದ್ದಾರೆ? ಇದೇನು ತಜಂಕು ಸೊಪ್ಪದ್ದು ರೊಟ್ಟಿ, ಆಮೇಲೆ ಇದು ತಜಂಕಿದು ವಡೆ, ಮತ್ತು ಇದು ರೊಟ್ಟಿ ಯಾರು ಮಾಡೋದು, ವಡೆ ಯಾರು ಮಾಡೋದು? ರೊಟ್ಟಿ ಅವ್ರು ಕಾಯಿಸೋದು, ವಡೆ ನಾನು ಫ್ರೈ ಮಾಡೋದು. ಮನೇಲಿ ಹೆಲ್ಪ್ ಮಾಡ್ತಾರಾ? ಹಾಂ ಮಾಡ್ತಾರೆ, ಕೊರೋನಾದ ನಂತರ ಮಾಡ್ತಾರೆ. ಕಲ್ತರು. ನೀವು ನೋಡಿ ಒಳ್ಳೆ ಟ್ರೈನ್ ಮಾಡಿದ್ದಾರೆ ಕೊರೋನಾದ ಟೈಮ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೌದು ಎಲ್ಲ ಬೆಳಿಗ್ಗೆ ಪಲಾವ್ ಮಾಡಿದ್ರೆಲ್ಲ ಅವರೇ ಕಟ್ ಮಾಡಿ ಕೊಡು. ಸೊ ಎಲೆದ್ದು ಬಿರಿಯಾನಿ. ಓ ಇದು ಹೊಸ್ತು ನಾವು ಕೇಳ್ತಾ ಇರೋದು. ಇನ್ನೊಂದು ಐಟಮ್ ಕಣಿಲೆದ್ದು ಕಣಿಲೆ ಫಿಂಗರ್ಸ್ ಅಂತ ಹೇಳಿ. ಇದೇನಿದು ನಿಮ್ದೇನಾ? ನನ್ನದೇ ಇನೋವೇಟಿವ್. ಅದು ಕಣಿಲೆಯನ್ನು ಫಸ್ಟಿಗೆ ನಾವು ನೀರಲ್ಲಿ ಹಾಕಿಡಬೇಕು, ಒಂದು 3 days ನೀರು ಚೇಂಜ್ ಮಾಡ್ತಾ ಇರಬೇಕು, ಮತ್ತು ಇದನ್ನು ಬೇಯಿಸಬೇಕು. ಥರ್ಡ್ ಡೇ ಅದನ್ನು ಚೆನ್ನಾಗಿ ಕಟ್ ಮಾಡಿ ಬೇಯಿಸಿ, ಆಮೇಲೆ ಅದನ್ನು ಮಿಕ್ಸರಲ್ಲಿ ಗ್ರೈಂಡ್ ಒಂದು ಸ್ವಲ್ಪ ಜಸ್ಟ್ ತರಿ ಗ್ರೈಂಡ್ ಮಾಡಿ ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಅದನ್ನು ಡೀಪ್ ಫ್ರೈ ಮಾಡಿ. ಸೊ ಕಣಿಲೆ ಅಂದರೆ ಈಗ ಮಕ್ಕಳೆಲ್ಲ ಅದು ಕಣಿಲೆ ತಿನ್ನಲ್ಲ, ಅದಕ್ಕೆ ಒಂಥರ ವೆರೈಟಿ ಯಾಕೆ ಸಾಸ್ ಟೊಮೆಟೊ ಸಾಸ್ ಮತ್ತು ಇದು ಮೈನಸ್ ಸಾಸ್ ಹಾಕಿ ತಿನ್ನಲಿಕ್ಕೆ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಹೌದು ಇದು ಮಕ್ಕಳಿಗೋಸ್ಕರ ಏನೊಂದು ಸ್ಪೆಷಲ್ ಆಗಿ ಅದಕ್ಕೆ ಕೇಳಿದೆ ನಾನು, ಯಾಕಂದರೆ ಇಲ್ಲಾಂದರೆ ತಿನ್ನಲ್ಲ ಅದನ್ನು ಹಾಗೆ ಕೊಟ್ಟರೆ. ಇದೇನಿದು ಹೊಸ ಪಲಾವ್ ಮಾಡಿದ್ದು? ಅದೇ ಕೆಸು ಎಲೆಯನ್ನು ಫಸ್ಟ್ ಸಣ್ಣ ಕಟ್ ಮಾಡೋದು, ಆಮೇಲೆ ಚಂದ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ, ಇಲ್ಲದ್ರೆ ತುರಿಸ್ತದೆ. ಅದಕ್ಕೆ ಎಣ್ಣೆಯಲ್ಲಿ ಚಂದ ಪತ್ರೊಡೆ ಕೇಳಿದ್ವಿ. ಅದು ನಂದು ಇದು ಇವರು ಕೊಟ್ಟ ಐಡಿಯಾ. ಪತ್ರೊಡೆ ಎಲೆದು ಪಲಾವ್ ಅವರಿಗೆ ಸಾಕಾಗಿದೆ. ಈ ಪತ್ರೊಡೆ ಎಷ್ಟು ಮಾಡಿ ಹಾಗೆ ಎಲೆದು ಪಲಾವ್ ಟ್ರೈ ಮಾಡು ಅಂತ. ಹಾಗೆ ಮನೆಯಲ್ಲಿ ಮೊನ್ನೆ ಸ್ವಲ್ಪ ಟ್ರೈ ಮಾಡಿದೆ, ಹಾಗೆ ಚಂದ ಬಂತ. ಓಕೆ ಇನ್ನೇನು? ಅದು ಇದು ತಜಂಕಿದು ವಡೆ ಸೇಮ್ ನಾವು ಕಡಲೆಬೇಳೆ ವಡೆ ಮಾಡ್ತೇವಲ್ಲ, ಅದಕ್ಕೆ ತಜಂಕು ಹಾಕಿದ್ದು. ಲಾಸ್ಟ್ ಇಯರ್ ಕಣಿಲೆದು ವಡೆ ಮಾಡಿದ್ದೆ, ಅದಕ್ಕೆ ಈ ಸಲ ಒಂದು ಚೇಂಜ್ ಅಂತ ಹೇಳಿ. ನೀವು ಹೀಗೆ ಕಾಂಪೀಟ್ ಮಾಡ್ತಾ ಇರ್ತೀರಾ? ಇದು ಸೆಕೆಂಡ್ ಟೈಮ್. ಲಾಸ್ಟ್ ಇಯರ್ ಕಾಂಪೀಟ್ ಮಾಡಿ ಫಸ್ಟ್ ಪ್ರೈಸ್ ಬಂದಿತ್ತು, ಹಾಗೆ ಈ ವರ್ಷ ಪ್ರೈಸಿಗೆ ಅಂತ ಅಲ್ಲ, ಪಾರ್ಟಿಸಿಪೇಷನ್ ಮೇಲೆ. ಮೇಡಮ್ ಫುಲ್ ಬಿಸಿ ಇರ್ತಾರೆ, ಆದ್ರೂ ಹೌದು ಅಡಿಗೆ ಸ್ಕೂಲಲ್ಲಿ ಇವತ್ತು ಫ್ಲಾಗ್ ಹಾಸ್ಟೆಲ್ ಇದ್ದ ಕಾರಣ ಬರೋದಿಲ್ಲ ಹೇಳಿದೆ, ಮತ್ತೆ ಒತ್ತಾಯ ಮಾಡಿದ್ರು. ಹಾಗೆ ಮತ್ತೆ ಬೆಳಿಗ್ಗೆ ಅವರು ಸಹ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿ ಕೊಟ್ಟರು, ಕಟ್ ಮಾಡಲಿಕ್ಕೆಲ್ಲ ಮಾಡಿ ಈಗ ಮಾಡ್ತಿದ್ದೇನೆ. ಎಷ್ಟು ಜೋಶಲ್ಲಿದ್ದೀರಾ ಇಬ್ಬರು ಸಹ? ಜಡ್ಜ್ ಮಾಡಲಿಕ್ಕೆ ಹೋಗಬೇಕಷ್ಟೇ, ನಾನು ದೇ ಆರ್ ನಾಟ್ ಎಟ್ ರೆಡಿ ಟೋಟಲಿ. ಎಷ್ಟು ಜೋಶಲ್ಲಿದ್ದಾರೆ? ಎಷ್ಟು ಜೋಶಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಹೌದು, ತುಂಬ ಭಾರಿ ಖುಷಿ ಆಯಿತು. ಅದು ಇವತ್ತು ಬೇರೆ ಸಹ ಕಾರ್ಯಕ್ರಮ ತುಂಬ ಇದ್ದು ಸಹ ಎಲ್ಲರೂ ಭಾರಿ ಉಮೇದಲ್ಲಿ ಮಾಡ್ತಾ ಇದ್ದಾರೆ, ನೋಡುವಾಗ ಭಾರಿ ಖುಷಿ ಆಯಿತು. ಹೇಳಿ, ಪುತ್ತೂರು ಕ್ಲಬ್ಬಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ವಲ್ಲ ಮೇಯ್ನ್, ಅದು ನೋಡಿ ತುಂಬ ಖುಷಿ ಆಯಿತು. ತುಂಬ ಖುಷಿ. ಪುತ್ತೂರು ಕ್ಲಬ್ಬಡು ಸುಮಾರು ವರ್ಷದಕ್ಕ ಈ ಆಟಿದ ತಿಂಗೊಳ್ಟು ಆಟಿದ ಅಡಿಗೆ ಮಾಡೋದು ಮಂತೊಂದುಳ್ಳೇರು ಐಟ್ ಫಸ್ಟ್ ಸೆಕೆಂಡ್ದಲ್ಲಿ ಬಂದ ಪ್ರೈಸ್ಲ ಕೊರೊಂದು ಅಂಚನೆ ರೂಪಾಯಿ ಸೇಟ್ನ ಪ್ರಾಯೋಜಕತ್ತೋಡು ಆವೊಂದುಂಡು. ಇನಿ ಸ್ಪೆಷಲ್ ಆತು ಆಟಿದ ಕೂಟೋಗು ನಮ್ಮ ಮಾನ್ಯ ಶಾಸಕರು ಅಶೋಕ್ ರೈಕ್ಲು ಬರ್ಪೇರು ಅತಿಥಿ ಆತು. ಆರೆಗೆ ಒಂದು ಸನ್ಮಾನ ಕಾರ್ಯಕ್ರಮಗಳುಂಡು. ಅಂಚನೆ ಆಟಿದ ಕೂಟದ ಸ್ಪರ್ಧೆಲು ಸುಮಾರು ಜನ ಪುಣ್ಯಜನಗಳು ಭಾಗವಹಿಸಿದರು. ಆಗ್ಲು ಭಾರಿ ಪೊರ್ಲದ ಅಡಿಗೆ ಮಂತೊಂದುಳ್ಳೇರು. ಆ ಅಡಿಗೆ ಏರ್ನೋ ಇಂಚಿನ ಮಾಡದು ತೀರ್ಪುಗಾರರು ಬತ್ತದೇರು. ಆಗ್ಲು ಇತ್ತೆ ಒಂಜಿ ತೀರ್ಪು ಕೊರೊಂದುಳ್ಳೇರು, ಆಕ್ಲಿಗೆ ಒಂದು ಪ್ರೈಸ್ನ ಕೊರೊಂದುಳ್ಳೇರು. ಶಾಸಕರ ನೇತೃತ್ವರು ಸಭಾ ಕಾರ್ಯಕ್ರಮಗಳು ಆಯರುಂಡು. ಅಂಜನೆ ಪುತ್ತೂರು ಕ್ಲಬ್ಬಡು ಇನ್ನು ಎಣ್ಮಣೋದು ಮುಟ್ಟ ಮೆಂಬರ್ ಆತೇರು, ಎಂಕ್ಲ ಬೋರ್ಡ್ ಮೆಂಬರ್ ಆತು. ಇಂಚಿನ ಕಾರ್ಯಕ್ರಮ ಹಲವು ವರ್ಷಡು ಮಾಂತೊಂದುಲ್ಲ, ಪ್ರತಿ ವರ್ಷದ 4 ಪ್ರೋಗ್ರಾಮ್ಲ ಮಾಂತೊಂದುಲ್ಲ. ಅಂಚನೆ ಐಟ್ಲ ಒಂಜಿ ಈ ಆಟಿದ ಕೂಟ ಒಂಜಿ ಸ್ಪೆಷಲ್ ಆತು ಮಾಂತೊಂದುಲ್ಲ. ಪುತ್ತೂರು ಕ್ಲಬ್ ನಮ್ಮ ಇಂಡಿಪೆಂಡೆನ್ಸ್ ಡೇ ಬೊಕ್ಕ ಆಟಿತ ಪರ್ಬ ಇಂಜಿ ರಡ್ಡುಲ ಕಂಬೈಂಡ್ ಆತು ಆವೊಂದುಂಡು. ಅಂಚ ಮುಲು ಕುಕ್ಕಿಂಗ್ ಕಾಂಪಿಟೇಷನ್ ಆವೊಂದುಂಡು. ಮಸ್ತ್ ಜನ ಬೈದೇರು ಕುಕ್ಕಿಂಗ್ ಮಲ್ಪೆರ. ಬಗೆತ ತಿಂಡಿ ತಿನಿಸು ಮಾಂತ ಉಂಡು ಮುಲು. ಅಂಚ ಬಾರಿ ಸೋಕುಟು ನಡೆಯೊಂದುಂಡು. ಮಲ್ಲ ಮಲ್ಲ ಬಿನ್ನೆರ್ಲ ಬರೊಂದುಲ್ಲೇರು ಇಂದೇನು ತೂಯರ. ಅಂಚ ನಮ್ಮ ಮಾಂತ ಒಂಜಿ ಈ ಕುಕ್ಕಿಂಗ್ ಕಾಂಪಿಟೇಷನ್ ಎಂಜಾಯ್ ಮಾಡ್ತಂದಿಲ್ಲ. ಎಡ್ಡೆ ಜನಕ್ಕಲು ಮುಲ್ಪ ಪಾರ್ಟಿಸಿಪೇಟ್ ಮಂತೇರು ಮಾತ
ಜನ ಜಾಸ್ತಿ ಈ ಫೆಸಿಲಿಟಿ ಯೂಸ್ ಮಾಡ್ಬೋದು ಪಂಪನ ಕಾನ್ಸೆಪ್ಟ್ ಆ ಕ್ರಮಟ್ಟು ಬತ್ತ ನಕಲು ಪೂರಾ ಅಭಿನಂದನೆ ಕೊರೊಂದು ಈ ಕಾರ್ಯಕ್ರಮ ನಲ ಇಂಚದ ಜಾಸ್ತಿ ಕಾರ್ಯಕ್ರಮಗಳು ಪುತ್ತೂರು ಕ್ಲಬ್ ನಡಪಾಡು ನೆತ್ತ ಪ್ರಯೋಜನ ಜನಕರು ಪಡೆಯಾಡು ಬಣ್ಣದ ಹಾರೈಕೆ ಪುತ್ತೂರು ಪರಿಸರಡು ಇಂಚಿನ ಕಾರ್ಯಕ್ರಮ ಅಪನವು ಎಂಗ್ಲೆ ಭಾರಿ ಖುಷಿ ಆವೊಂದುಂಡು ಬಹುಶಃ ಡಾಕ್ಟರ್ ದೀಪಕ್ ರೈನ ಈ ನೇತೃತ್ವಡು ಈ ಕ್ಲಬ್ ಭಾರಿ ಪುರ್ಲದ ಒಂಜಿ ಸಮಾಜನ ಮೂಲು ನಿರ್ಮಾಣ ಮಲ್ತೊಂದುಂಡು ನಾನು ಮಸ್ತ್ ವರ್ಷ ತೂವೊಂದುಂಡು ಅಂಡ ಈ ವರ್ಷ ವಿಶೇಷವಾದ ಈ ಒಂಜಿ ಸ್ಪರ್ಧಾತ್ಮಕ ಈವೆಂಟ್ನ ದಿವೊಂದಿರು ಎಂಕಲ್ ಮತ್ತು ಹಳ್ಳಿ ಹಿಡಿದು ಬರ್ಪಣಾಗ್ಲಿ ಎಂಗ್ಲು ಭಾರಿ ಖುಷಿ ಆವೊಂದುಂಡು ಎನ್ನ ಬಡದಿಲ್ಲ ಬತ್ತಲು ಅಂಚನೆಯನ್ನ ಪುಳ್ಳಿ ಅಬುದಾಬಿಡಿ ಉಪ್ಪೆ ಆಯೆ ಮರ್ಮಲ್ ಅಕ್ಲು ಮಾತ ಬತ್ತದೇರು ಬತ್ತನಗ್ಲೆ ನೀನು ಲೆತೊಂಬತ್ತೆ ಅಕ್ಲೆಲ್ಲ ಭಾರಿ ಖುಷಿ ಆತನು ಮಾತ ಕೌಂಟರ್ ಬುದ್ದು ತೂವೊಂದು ಬತ್ತ ಇಂಚೊಂಜಿ ವಿಚಾರ ಮೂಲ ಮಲ್ಪು ನಾವು ನಿಜವಾದಲ್ಲ ಒಂಜಿ ವಿಶೇಷವಾಯಿ ನಾವು ಅವು ಮಾತಿರ ಹಿಡ್ದಲ್ಲ ಮಲ್ಪಿಯಾರ ಸಾಧ್ಯ ಇಜ್ಜಿ ಹಿಡ್ದಾದ ಅಕ್ಲೆ ಮಾತ ಎಡ್ಡಾವಾಡು ಎಂಕ್ಲೈನ್ ಮಾತ ಸಂತೋಷಡು ಸ್ವೀಕಾರ ಮಲ್ತಂದು ಮಾತಿರಳ ಎಡ್ಡಾಪನ ರೀತಿಡು ಮಹಾಲಿಂಗೇಶ್ವರಿ ಮಾತಿರಳ ಸುಖ ಸಂತೋಷ ನೆಮ್ಮದಿ ಕೊರಡನ್ನು ಕೇಳೊಂದು ಎಲ್ಲರಿಗೂ ಶುಭ ಹಾರೈಕೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಈ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನನ್ನು ಇದೇ ರೀತಿ ಸ್ವಲ್ಪ ಗೌಜಿಯಲ್ಲಿ ಮಾಡ್ತೇವೆ. ಅದು ಮಾಡುವಾಗ ಈ ಕುಕಿಂಗ್ ಕಾಂಪಿಟೀಷನ್ ಕೂಡ ಮಾಡ್ತೇವೆ. ಅದೇ ರೀತಿ ಈ ವರ್ಷ ಕೂಡ ಮಾಡಿದ್ದೇವೆ. ಸಕ್ಸಸ್ ಆಗಿದೆ ಅಂತ ಹೇಳುವ ಮನೆಯವರು ಕೂಡ ಕಾಂಪೀಟ್ ಮಾಡ್ತಾ ಇದ್ದಾರೆ. ಹೌದು, ನನ್ನ ಮನೆಯವರು ಕೂಡ ಕಾಂಪೀಟ್ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಒಂದು ಆಟಿಕೂಟದ ಒಂಜಿ ಸ್ಪೆಷಲ್ ತಿಂಗೊಲುಟು ದುಮ್ಮದ ಕಾಲದಾಗಲ ಮನ್ಪಿನಂಚಿನ ಒಂಜಿ ಐಟಮ್ನು ಇನಿ ನಮ್ಗೆ ನನತ ಸಂಸ್ಕೃತಿ ಧ್ವಜಪಾಯರ್ ಬಡತ್ ಇನಿ ಪುತ್ತೂರು ಕ್ಲಬ್ ಆಯೋಜನೆ ಮಂತನ ಸ್ವಾತಂತ್ರ್ಯ ದಿನದ ಪುರ್ತುಡು ಪ್ರಥಮಾತೆಯನ್ನು ಸ್ವಾತಂತ್ರ್ಯ ದಿನದ ಮಾಂತೇರಿಗಳ ಶುಭಾಶಯನ ಪಣ್ಣುವಂತು ಇನಿ ಆಟಿಕೂಟ ಒಂಜಿ ದಿನ ಅಂತ ಪನ್ಪಿನೇನು ಅವಳಗ ಆಟಿಕೂಟದ ಮಾಂತ ಮೆಂಬರ್ಸ್ನಾಗ್ಲು ಅಗ್ಲನ ಇಲ್ಲದಾಗ್ಲು ಕಾಣತ್ತದು ಮೂಲೆ ಪ್ರಿಪೇರ್ ಮಾಡ್ತದೆ ಆ ಟೇಸ್ಟನ್ನು ಒಂಜಿ ಧ್ವಜಪಾಪನಂಚಿನ ಒಂಜಿ ಸ್ಪರ್ಧಾತ್ಮಕದ ಒಂಜಿ ನಮ್ಮ ಕ್ಲಬ್ಡು ಪುತ್ತೂರು ಕ್ಲಬ್ಡು ಮಂತದ ಇನಿ ಅವೊಂಜಿ ಮಸ್ತ್ ಖುಷಿಯ ಒಂದುಂಟು ಎಂಕ್ಲೆಗ್ ಪ್ರತಿ ವರಿ ಅನ್ನ ಎಂಚೆಂಚ ಟೇಸ್ಟ್ ಅಂತ ಧ್ವಜಪಾಪನ ಅಂಚನೆ ಇನಿ ನಮ್ಮ ಅಂಕ್ಲನ ಇಲ್ಲದಲ್ಲ ಯಾನು ಜಯಂತ ನಡು ಬೈಲು ಮುಲ್ತ ಡೈರೆಕ್ಟರ್ ಆತುಲ್ಲ ಅಂಕ್ಲನ ಇಲ್ಲದಾಗಲ ಒಂಜಿ 4 ಐಟಮ್ ಇನಿತ್ 4 ಐಟಮ್ ಮಂತು ಧ್ವಜಪಾಪನ ಅಂಚನೆ ಒಂಜಿ ಕೆಲಸ ಬತ್ತೇರು ಐಟಮ್ ಪಂಡ ಒಂಜಿ ದುಮ್ದ ಕಾಲೋಟು ಬಿಸಲೆಟ್ ತಂದೂರಿ ಚಿಕನ್ ಮಂತದ ಐಕ್ ಮಿತ್ ಗೆಂಡ ಪಾರ್ದು ಆ ಒಂಜಿ ಟೇಸ್ಟ್ನ ಇತ್ತ ಆ ಟೇಸ್ಟ್ನ ಒಂಜಿ ಮನ್ಪುಣ ಅಂಚನೆ ಒಂಜಿ ಕೆಲಸ ಎರಡನೇದತ್ತು ದುಮ್ದ ಕಾಲೋಟು ಆಟಿದ ತಿಂಗಳೊಟ್ಟು ಮಣ್ಣಿ ಮನ್ಪುಣ ಮೆತ್ತದ ಮಣ್ಣಿ ರಾಗಿ ಮಣ್ಣಿ ಬೇರೆ ಬೇರೆ ಟೈಪುಡು ಮಂತೊಂದಿತ್ತೆ ಅಂಚೆ ಒಂಜಿ ಮೆತ್ತದ ಮಣ್ಣಿನ ಒಂಜಿ ಧ್ವಜಪಾಪನ ಅಂಚನೆ ಒಂಜಿ ಆ ಕೆಲಸ ಬೊಕ್ಕ ಇಲ್ಲಲಾಪನ ಅಂಚಿನ ಒಂಜಿ ಈತ ಒಂದು ಬಟರ್ ಫ್ರೂಟ್ ಒಂಜಿ ಜ್ಯೂಸ್ನು ಇಲ್ಲಲೆ ನಾರ್ಮಲ್ ತಾಪುನ ಬಟರ್ ಜ್ಯೂಸ್ ಬೊಕ್ಕ ಪತ್ರೋಟೆನು ಮಾಂತೆರ್ಲ ಮನ್ಪೇರು ಆಯ್ನ ಬೆದವೇ ತೊಟ್ಟು ಇದೊಟ್ಟು ಮನ್ಪೇರು ಆಂಡ ಪತ್ರೋಟೆನು ಮನ್ಪುನಲ್ಲ ಒಂಜಿ ಆಯ್ನ ಪೀಸ್ ಮಂತ್ ಐಕ್ ಬತ್ತ ಒಗ್ಗರಣೆ ಪಾರ್ತಾ ಇಂಜಿ ಕೊರ್ಪುನ ಅಂಚಿನ ಟೇಸ್ಟ್ನ ಇನ್ನು 4 ಐಟಮ್ ನಮ್ಮ ಇಲ್ಲದಾಗ್ಲು ಮಂತೇರು ಮಸ್ತ್ ಖುಷಿಯ ಒಂದುಂಡು ಅಂಚತ್ ಇಲ್ಲ ಸುದ್ದಿದ ಒಂಜಿ ಇದೆಟ್ಲ ಎಂಕ್ಲ ತೊಯ್ಪಂಡ ಐನು ದುಂಬು ಒರಿಪ ಒಡು ಪಂಡದು ಎಂಕ್ಲ ನಾಸಾಯ ಇನಿ ಒಂಜಿ ಇಂಡಿಪೆಂಡೆನ್ಸ್ ಡೇದ ಸೆಲೆಬ್ರೇಷನ್ ತ ಪರವಾತಲ ಬುಕ್ಕ ಒಂಜಿ ಆಟಿತ ಒಂಜಿ ದಿನತ ಒಂಜಿ ಪರವಾತಲ ಎಂಕ್ಲ ಒಂಜಿ ಇನಿ ಒಂಜಿ MLAರ್ನ ಒಂಜಿ 6 ಇಂಕ್ಲಿನ ಮೆಂಬರ್ಲ ಆತಿತ್ತು ಉಳ್ಳರು ಅಂಚ 6 ಒಂಜಿ ಸನ್ಮಾನ ಕಾರ್ಯಕ್ರಮ ಉಂಡು ಅಂಚನೆ ಇಂಕ್ಲಿನ ಮೆಂಬರ್ ಆಯ್ನಂಚಿನ ಸದಾಶಿವರ ಈ ದಂಬೆಕಣ್ಣ 6 ಒಂಜಿ ಸನ್ಮಾನ ಕಾರ್ಯಕ್ರಮ ಉಂಡು ಅವು ಲೆಕ್ಕಟ್ಟನ ಒಂಜಿ ಕುಕಿಂಗ್ ದ ಕಾಂಪಿಟೇಷನ್ಲ ಮಲ್ತೊಂದುಲ್ಲ ಎಂಕ್ಲ ಸೊ ಒಂದು ಬೇಸಿಕಲಿ ಮಾತ ಒಂಜಿ ಆಟಿತ ಒಂಜಿ ನೆಟ್ಟ ಆಪುನಂಚಿನ ಒಂಜಿ ತಿಂಡಿ ತಿನಸುಗಳು ಅವು ಪೂರ ಉಂಡು ಅನ್ನು ಪೂರ ಮಲ್ತೊಂದುಲ್ಲೇರು ಆ್ಯಂಡ್ ನೆಕ್ ಬೆಸ್ಟ್ ಪ್ರೈಸಸ್ಲ ಉಂಡು ನಾನ್ ವೆಜ್ಜಿಗೆ ವೆಜ್ಜಿಗೆ ಮೋಸ್ಟ್ ಅಥೆಂಟಿಕ್ ಡಿಶಸ್ ಅಂತ ಪೂರ ಐಕ್ ಪ್ರೈಸಸ್ ಪೂರ ಉಂಡು ಸೊ ಒಂದು ಎಂಕ್ಲ ಪ್ರತಿ ವರ್ಷ ಆಟಿತ ಟೈಮ್ ಟೊಂಜಿ ಎಂಕ್ಲಿನ ಒಂಜಿ ಕ್ಲಬ್ ಇಡ್ತಂಜಿ ಮಲ್ಪನಂಚಿನ ಒಂದು ಬೇಸಿಕಲಿ ಎಂಚ ಎಂಕ್ಲಿನ ಕಲ್ಚರ್ ತುಳುನಾಡತ ಕಲ್ಚರ್ನ ಒಂಜಿ ಶೋಕೇಸ್ ಮಲ್ಪನ ಒಂಜಿ ಎಫರ್ಟ್ ಎಂಕ್ಲಿನ ಒಂಜಿ ಸ್ಮಾಲ್ ಎಫರ್ಟ್ ಎಂಕ್ಲಿನ ಕ್ಲಬ್ದ ಸೈಟ್ ಅವು ಲೆಕ್ಕಟ್ಟು ಒಂಜಿ ಇಂಕ್ಲಿನ ಒಂಜಿ ಫ್ಯಾಮಿಲಿ ಕ್ಲಬ್ ತ ಮೆಂಬರ್ಸ್ನಾಗ್ಲ ಒಂಜಿ ಫ್ಯಾಮಿಲಿ ಗ್ಯಾದರಿಂಗ್ ಲಾಪುಂಡು ಆ ಲೆಕ್ಕಟ್ಟು ಇಂಕ್ಲ ಪ್ರತಿ ವರ್ಷಲ ಒಂದು ಮಲ್ತದಲ್ಲ ಎಂಕ್ಲಿನ ಐತೆ ಕ್ಲಬ್ ಇತ್ತು ಆಲ್ಮೋಸ್ಟ್ ಒಂಜಿ 920-30 ಮೆಂಬರ್ಶಿಪ್ನ ಕ್ಲಬ್ ಆತನು ಎಂಕ್ಲಿನ ಒನ್ ಆಫ್ ದ ಎಂಕ್ಲಿನ ಕ್ಲಬ್ಸ್ ಸೌತ್ ಕೆನರಾಟ್ ದಕ್ಷಿಣ ಕನ್ನಡ ಒಂಜಿ ಒಂಜಿ ಒಂಜಿ
ಒನ್ ಆಫ್ ದ ಬೆಸ್ಟ್ ಕ್ಲಬ್ಸ್ ಅಂತ ಸಾಧಾರಣ ಬತ್ತನಗಳೆಲ್ಲ ಪಣೋದಿಲ್ಲ ಅಂಚನೆ ಇಂಕ್ಲಿನ ಕ್ಲಬ್ಸ್ಲ ಅಫಿಲಿಯೇಷನ್ಲ ಒಂಜಿ ಸಾಧಾರಣ ಎಲ್ಪ ಕ್ಲಬ್ಸ್ ಅಫಿಲಿಯೇಷನ್ಲ ಉಂಡು ಇಂಕ್ಲಿನ ಕ್ಲಬ್ದ ಸೊ ಅಂಚಾತೆ ಬೇತೆಗ್ಲ ಇಂಕ್ಲಿನ ಏರು ತುಳುನಾಡು ಬೇತೆ ಜಾಗಕ್ಕೆ ಪೋತೇರು ಬ್ಯಾಂಗ್ಳೂರು ಆರ್ ಬಾಂಬೆ ಇಂಚಿನಾಗಲ ಪೂರ ಕೆಲವು ಇಂಕ್ಲಿನ ಕಾರ್ಯಕ್ರಮ ತೂತು ಭಾರಿ ನೆಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ. ಕೆಲವರು ಬ್ಯಾಂಗ್ಳೂರು ಬತ್ತುತ್ತಾರೆ ಇಂಕ್ಲಿನ ಮೆಂಬರ್ಸ್ ಜಸ್ಟ್ ಬಿಕಾಸ್ ಆಫ್ ಫಾರ್ ದಿಸ್ ಪಾರ್ಟಿಸಿಪೇಟ್ ಮಲ್ಪೇರ. ಸೊ ಅಂಚಾತಿಪ್ಪನಾಗ ಬುಕ್ಕ ಒಂಜಿನ ಮುಳ್ತುನಾಗ ಇಟ್ಸ್ ಸಚ್ ಎ ಫ್ಯಾಮಿಲಿ ಅಟ್ಮಾಸ್ಫಿಯರ್, ಸೊ ಪ್ಲೆಸೆಂಟ್. ದೇರ್ ಆರ್ ಲೇಡೀಸ್ ಚಿಲ್ಡ್ರನ್ ಮಾತಲ್ಲ ಒಟ್ಟಿಗೆ ಕೂಡ್ತು ಈ ಒಂಜಿ ಆಟಿತ ಒಂಜಿ ದಿನ ಕೂಟ ಒಂಜಿ ಇಂಕ್ಲ ಮಾಡ್ತಂದಿಲ್ಲ ಅಂಚನಿತ್ತೆ. ಸದ್ಯ MLA ಅಶೋಕ್ ಕುಮಾರ್ ರೈಲ ಬರೋಂತುಳ್ಳೇರು. ಸೊ ಆರ್ನ ಅಧ್ಯಕ್ಷಟ್ ಒಂಜಿ ಇನಿ ಕಾರ್ಯಕ್ರಮನ ಮಾಡ್ತದೆ ಬುಕ್ಕ ನೆತ್ತ ಒಟ್ಟಿಗೆ ಇಂಕ್ಲಿನ ಒಂಜಿ ಲಕ್ಕಿ ಡ್ರಾಲ ಉಂಡು. ಒಂಜಿ ಕೂಪನ್ಸ್ ಪೂರ ಕೊರ್ತು ಒಂಜಿ ಲಾಸ್ಟ್ ಒಂಜಿ ಲಕ್ಕಿ ಡ್ರಾಲ ಉಂಡು ಒಂಜಿ ಮಿಕ್ಸರ್. ಸೊ ಅವಲ ಒಂಜಿ ದಿತ್ತ ಅಂಚನೆ ಬಟರ್ಫ್ಲೈ ತಗಲಿ ಇಂಕ್ಲಿನ ಸ್ಪಾನ್ಸರ್ ಮಾಡ್ತಿದ್ದಾರೆ. ಸೊ ಬಟರ್ಫ್ಲೈ ನಿಂಗ್ಲು ಪೂರ ತೂಲಿ ಮೂಲು ಹೆಚ್ಚಿನ ಡಿಸ್ಕೌಂಟ್ಸ್ ಕೊಡ್ತಾರೆ. ಸೊ ಅಂಚಾತ್ ನಮ್ಮ ಮೆಂಬರ್ಸ್ನಾಗ್ಲ ಇನ್ನು ತೂತು ಇನ್ನು ಪರ್ಚೇಸ್ ಮಾಡ್ಕೊಂಡು ಆನ್ ದ ಸ್ಪಾಟ್ ಅಗ್ಲಿನ ರೆಪ್ರೆಸೆಂಟೇಟಿವ್ ಅವರು. ಸೊ ಇನ್ನು ಪೂರ ಇಂಕ್ಲಿನ ಮೆಂಬರ್ಸ್ನಾಗ್ಲಿಗೆ ಎಂಚ ಏತ್ ಎಡ್ಡೆ ಆಪುಂಡ ಆ್ಯಂಡ್ ದ ಬೆಸ್ಟ್ ಪ್ರೈಸಸ್ ಬಟರ್ಫ್ಲೈ ಕೊರೊಂದುಲ್ಲೇರು ಅಂಚನೆ. ನಾನು ಎಗೇನ್ ನಂಗೆ ಸುದ್ದಿತ ಮಾಧ್ಯಮಗೆ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್. ದಾಯಕ್ ಬಂಡ ಪ್ರತಿ ಸತಿ ಇಂಕ್ಲಿನ ಈವೆಂಟ್ ಅನ್ನಾಗ ಸುದ್ದಿದಾಗಲೂ ಲೈವ್ ಕವರೇಜ್ ಮಾಡ್ತದುಲ್ಲೇರು. ಆ್ಯಂಡ್ ಈವನ್ ಲಾಸ್ಟ್ ಒಂದು ಇಂಕ್ಲಿನ ಈವೆಂಟ್ಲ ದೇ ಕವರ್ಡ್ ಇಟ್ ಲೈವ್. ಲಾಸ್ಟ್ ಇಯರ್ ಆಟಿತ ಕೂಟಲ್ಲ ಲೈವ್ ಆತ ಕವರೇಜ್ ಮಾಡ್ತೀರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸುದ್ದಿ ಮೀಡಿಯಾ. ಆ್ಯಂಡ್ ಇಂಚನೆ ಇಂಕ್ಲಿನ ಒಂಜಿ ಕೋಆಪರೇಷನ್ ದುಂಬುಗ್ಲ ಇಪ್ಪುಣ್ಣು ಅಂತ ಗ್ರೇತದ ಇಂಕ್ಲಿಗೆ ಒಂಜಿ ಪ್ರೋತ್ಸಾಹ ತಿಕ್ಕೊಂಡು ಎಂಕರೇಜ್ಮೆಂಟ್ ಮಾಡ್ತದೆ. ಇಂಕ್ಲೆ ನಾನ್ಲ ಇಂಚಿನ ಎಡ್ಡೆ ಕಾರ್ಯಕ್ರಮಗಳು ಇಂಕ್ಲ ಫ್ಯೂಚರ್ ಮಾಲ್ಪಡೋದು ಇಲ್ಲ. ನಮಸ್ಕಾರ. ಮೊದಲನೇದಾಗಿ ನಾನು ಸುದ್ದಿ ಫ್ಯಾಮಿಲಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿರಂತರವಾಗಿ ನಮ್ಮದು ಯಾವುದೇ ಕಾರ್ಯಕ್ರಮ ಆಗಲಿ ಇಲ್ಲಿ ಸುದ್ದಿಯವರು ನಮಗೆ ಬಂದು ನಮಗೆ ಸಪೋರ್ಟ್ ಮಾಡಿರುವಂಥದ್ದು, ಲೈವ್ ಕವರೇಜ್ ಕೊಟ್ಟಿರುವಂಥದ್ದು ಇದೆಲ್ಲ ನಾವು ಹಿಂದಿನ ದಿನಗಳಲ್ಲಿ ನೋಡ್ಕೊಂಡು ಬಂದಿರೋ ವಿಷಯ. ನಿಮಗೆ ಧನ್ಯವಾದಗಳು, ಅಭಿನಂದನೆಗಳು. ಮತ್ತು ಇದೊಂದು ಆಟಿ ತಿಂಗಳಲ್ಲಿ ನಾವು ಮಾಡುವಂಥ ಒಂದು ಕಾರ್ಯಕ್ರಮ. ಈ ವರ್ಷ ಏನಾಗಿದೆ ಅಂದರೆ August 15th ನಮ್ಮ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಹಾಗೂ ಆಟಿದ ಕೂಟ ಅಲ್ಲಿ ನಾವೊಂದು ಕುಕಿಂಗ್ ಕಾಂಪಿಟೇಷನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದನ್ನು ನಾವು ಈ ಬಾರಿ ಜೊತೆಯಾಗಿ ಮಾಡಿದ್ದೇವೆ. ವಿಶೇಷ ಎಂದರೆ ಈ ಬಾರಿ ನಮ್ಮ MLA ಅವರು, ನಮ್ಮ ಮೆಂಬರ್ ಕೂಡ, ಅವರು ಕೂಡ ನಮ್ಮ ಜೊತೆ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ನಮ್ಮ ಒಬ್ಬರು ಸದಸ್ಯರು ದಂಬೆಕಾನ ಸದಾಶಿವ ಶೆಟ್ಟರು ಅವರನ್ನು ನಾವು ಈ ಬಾರಿ ಒಂದು ಆನರ್ ಮಾಡಲಿಕ್ಕಿದ್ದೇವೆ. ಮತ್ತು ಹಿಂದಿನ ಒಂದು ರೋಟರಿ ವರ್ಷದಲ್ಲಿ ಬಹಳಷ್ಟು ಒಂದು ವಿಜೃಂಭಣೆಯಿಂದ ಅವರ ವರ್ಷವನ್ನು ಆಚರಿಸಿದಂಥ IPDG ರೋಟೇರಿಯನ್ ಪ್ರಕಾಶ್ ಕಾರ್ ಅಂತ ಅವರನ್ನು ಕೂಡ ನಾವು ಇವತ್ತು ಗೌರವಿಸಲಿಕ್ಕಿದ್ದೇವೆ. ಮತ್ತು ಇವತ್ತಿನ ಈ ಒಂದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಕುಕಿಂಗ್ ಕಾಂಪಿಟೇಷನ್ಗೆ ಬಹಳಷ್ಟು ಜನ, ಒಂದು 20 ಟೇಬಲ್ಸ್ಗಳು ಇಲ್ಲಿ ಈಗಾಗಲೇ ಜೋಡಿಸ್ಕೊಂಡಿದೆ. ನೀವು ನೋಡಿದ್ದೀರಾ ಇಲ್ಲಿ ವೆಜ್, ನಾನ್ ವೆಜ್ ಹೀಗೆ ಐಟಮ್ಸ್ಗಳು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಾವು ಅಲ್ಲಿ ಪ್ರದರ್ಶನ ಮತ್ತು ಅದರ ಕುಕಿಂಗ್ ಕೂಡ ಪ್ರೋಸೆಸ್ ಕೂಡ ನಡೀತಾ ಇದೆ. ನಾವು ಇಲ್ಲಿ ಮಾರ್ಕ್ಸ್ ಹೇಗೆ ಮಾಡಿದ್ದೇವೆ ಅಂದರೆ ಪ್ರೋಸೆಸ್ ಹಾಗೂ ಹೈಜೀನಿಗೆ 5 ಮಾರ್ಕ್, ಪ್ರೆಸೆಂಟೇಷನಿಗೆ 5 ಮಾರ್ಕ್, ಟೇಸ್ಟಿಗೆ 5 ಮಾರ್ಕ್, ಮತ್ತು ಆಟಿಯ ಸಿಗ್ನಿಫಿಕೆನ್ಸ್ ಏನಾದರೂ ಇದ್ದರೆ ಅವರ ಒಂದು ಏನು ಅವರು ತಯಾರಿಸುವಂಥ ಪದಾರ್ಥದಲ್ಲಿ ಅದಕ್ಕೊಂದು 10 ಮಾರ್ಕ್, ಹೀಗೆ 25 ಮಾರ್ಕ್ನ ಕ್ಯಾಟಗರಿಯಲ್ಲಿ ನಾವು ಒಂದು ಕಾರ್ಯಕ್ರಮ, ಈ ಒಂದು ಕಾಂಪಿಟೇಷನನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮ ಸಹಕಾರಕ್ಕೆ ತುಂಬ ಧನ್ಯವಾದಗಳು. ಪುತ್ತೂರು ಕ್ಲಬ್ನ ಕಾರ್ಯದರ್ಶಿಯ ನೆಲೆಯಲ್ಲಿ ಇಲ್ಲಿ ಬಂದು ನಮ್ಮೊಂದಿಗೆ ನಮಗೆ ಸಹಕರಿಸಿದ್ದಕ್ಕೆ ಅಭಿನಂದನೆಗಳನ್ನು ಹೇಳುತ್ತಾ ಧನ್ಯವಾದಗಳು. ನಮ್ಮ ಇಡೆಗೆ ಜಡ್ಜ್ ಆದ ಬೈದ ಲೆತ್ತಿರೇಕ ಖುಷಿ ಆಂಡ್ ಬಕ್ಕ ಫುಡ್ ಮಾತ್ರ ಎಡ್ಡೆ ಮಲ್ದೇರು ಭಾರಿ ಖುಷಿ ಆಂಡ್ ಟೇಸ್ಟ್ ಮತ್ತು ಎಡ್ಡೆ ಇತ್ತಂಡು ಮತ್ತು ಮಸ್ತ್ ಶ್ರಮ ಮಲ್ದೇರು ನಮಕ್ಲ ಖುಷಿ ಆಂಡ್ ಮಾರ್ಕ್ ಪಾರ್ದ ನಾನು ಏರು ಫಸ್ಟ್ ಬರ್ಪಿನ ತೋಡು ಅಂಚೆ ಸ್ಪೆಷಲ್ ಆಟಿನ ಆಚರಣೆ ಅಂದು ಅವನ ಆಟಿದ ತಿಂಗಳು ಓಮ್ ಮಾತ ಫುಡ್ ಮನ್ಪೊಡು ಅವೇನೆ ಮಲ್ದಿರು ಅಂಚದು ಒಂಜಿ ಟೇಸ್ಟ್ ಮಾತು ನಾ ಖುಷಿ ಆಪುಂಡು ಎಡ್ಡೆ ಐಟಮ್ ಮಾತ ತಿಕ್ಕೊಂಡು ಬಣ್ಣದ ಪುತ್ತೂರು ಕ್ಲಬ್ದ ಬಗ್ಗೆ ಮಸ್ತ್ ನಮ್ಮ ಎಕ್ಸ್ಪೀರಿಯನ್ಸ್ ಇಜ್ಜು ಬರ್ಪುಜ ಮಲ್ಲ ಫಂಕ್ಷನ್ ಬರ್ಪುಣ ಮಾತ್ರ ಜಸ್ಟ್ ಬತ್ತು ಪೋಪಿನಿ ಬಾಕಿದ ಪುರ ಮತ್ತು ಎಡ್ಡೆ ಒಂದುಂಡು ವ್ಯವಸ್ಥೆ ಎಲ್ಲ ಪುರ. ನಮಸ್ತೆ ಎಲ್ಲರಿಗೂ. ಇದು ನಾವು ಪುತ್ತೂರು ಕ್ಲಬ್ನಲ್ಲಿ ಪ್ರತಿ ವರ್ಷ ಒಂದು ಆಟಿಡೊಂದು ಕೂಟ ಅಂತೇಳಿ ಮಾಡ್ತೇವೆ.
ಇದರಲ್ಲಿ ಅಡುಗೆ ಕಾಂಪಿಟೇಷನ್ ಮಾಡ್ತೇವೆ ನಮ್ಮ ಮೆಂಬರ್ಸ್ನವರಿಗೆ ಮತ್ತು ಮೆಂಬರ್ಸ್ ಫ್ಯಾಮಿಲಿಯವರಿಗೆ ಒಟ್ಟಿಗೆ ಸೇರಿ ಮಾಡುವಂಥದ್ದೊಂದು ಫಂಕ್ಷನ್. ಮತ್ತು ಇದರಲ್ಲಿ ಕಾಂಪಿಟೇಷನ್ ಅಂತ ಹೇಳಿದರೆ ಅಂದರೆ ಪ್ರೈಸ್ ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತೇಳಿ ಅಲ್ಲ, ನಮ್ಮ ಎಲ್ಲ ಮೆಂಬರ್ಸ್ ಒಂದು ಕುಟುಂಬದ ಥರ ಎಲ್ಲರೂ ಸೇರಿ ನಾವು ಒಂದು ಆಚರಿಸುವ ಒಂದು ದಿನ ಆಗ್ತದೆ. ಆ ಒಂದು ರೀಸನಿಂದ ನಾವು ಜಾಯ್ನ್ ಆಗ್ತೇವೆ ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಸಮೇತ. ಎಲ್ಲರೂ ಬೇರೆ ಬೇರೆ ಥರ ಡಿಶ್ ಮಾಡ್ತಾರೆ ಅವರವರ ಮನೆಯದ್ದು. ಸೊ ಎಲ್ಲರೂ ಸೇರಿ ಅದನ್ನು ಹಂಚ್ಕೊಂಡು ತಿಂತೇವೆ. ಸೊ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳ್ಬೋದು. ಪುತ್ತೂರು ಕ್ಲಬ್ಬಿನ ಸದಸ್ಯರು ಇವತ್ತೊಂದು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಆಟಿಕೂಟ ಅಂತ ಜೊತೆಯಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಕೂಡ ಒಂದು ಒಳ್ಳೆಯ ದಿವಸ. ಒಂದಷ್ಟು ಆಟಿದ ಕೂಟಕ್ಕೆ ಹೋಗಿದ್ದೀನಿ. ಆದರೆ ಈ ರೀತಿ ಒಂದು ಆಯೋಜನೆ ಮಾಡಿ ಎಲ್ಲ ಕುಟುಂಬದವರು ಇಲ್ಲಿ ತಂದು ತಿನ್ನುವುದು ಎಲ್ಲ ಕಡೆ ಇದೆ. ಇಲ್ಲಿ ಪ್ರಿಪರೇಷನ್ ಮಾಡಿ ತಿನ್ನುವುದು, ಇದಕ್ಕೆ ಬೇಕಾಗುವಂಥ ಜೋಡಣೆಗಳನ್ನು ನೋಡಿದರೆ ನಿಜವಾಗಿ ಇದರ ಹಿಂದೆ ಒಂದು ಶ್ರಮ ಇದೆ ಮತ್ತು ಮಹಿಳೆಯರಿಗೆ ಅದರಲ್ಲಿ ಆಸಕ್ತಿ ಕೂಡ ಇದೆ. ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಆಯೋಜನೆ ಮಾಡಿರುವಂಥ ರೀತಿ ನೀತಿ, ಅದಕ್ಕೆ ಬೇಕಾದಂಥ ಬಹುಶಃ ಬೆಳಿಗ್ಗೆ 8 ಗಂಟೆ ನಿನ್ನೆನೇ ಶುರು ಮಾಡಿರಬೇಕು. ಇವತ್ತಿಗೆ ಭಾರಿ ಚೆಂದ ರೀತಿಯಲ್ಲಿ ಕುಟುಂಬಗಳ ಒಂದು ಮಿಲನ ಇಲ್ಲಿ ಆಗಿದೆ. ಆಟಿದ ಕೂಟಗಳ ಜೊತೆ ಕುಟುಂಬಗಳ ಮಿಲನ ಆಗಿದೆ. ಇಂಥ ಕಾರ್ಯಕ್ರಮಗಳು ಬೇಕು. ಅಂದರೆ ಒತ್ತಡದಲ್ಲಿ ಕೆಲಸ ಮಾಡುವವರು, ಬೇರೆ ಬೇರೆ ವಿಚಾರದಲ್ಲಿ, ಇಂಥ ರಜಾ ದಿವಸದಲ್ಲಿ, ಇವತ್ತು ಇಂಡಿಪೆಂಡೆನ್ಸ್ ಡೇ ಕೂಡ, ಎಲ್ಲ ಕುಟುಂಬಗಳು ಸೇರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಕುಟುಂಬ ಜೊತೆ ಮಾಡುವಂಥ ಅವಕಾಶವನ್ನು ಈ ಪುತ್ತೂರು ಕ್ಲಬ್ನವರು ಆಯೋಜನೆ ಮಾಡಿ. ಪುತ್ತೂರಿನಲ್ಲಿ ರಿಕ್ರಿಯೇಷನ್ ಅಂಥದ್ದು ಏನಿಲ್ಲ, ಬರೀ ಇರುವಂಥದ್ದು ಈ ಪುತ್ತೂರು ಕ್ಲಬ್ ಮಾತ್ರ. ಜನರಿಗೆ ಒತ್ತಡದ ಮಧ್ಯೆ ರಿಕ್ರಿಯೇಷನ್ ಕೂಡ ಅಗತ್ಯ ಇದೆ. ಮನಸ್ಸಿನ ಒತ್ತಡಗಳನ್ನು ದೂರ ಮಾಡಲಿಕ್ಕೆ, ಸಂಬಂಧಗಳನ್ನು ಬೆಳೆಸಲಿಕ್ಕೆ ಇಂಥ ರಿಕ್ರಿಯೇಷನ್ ಕ್ಲಬ್ಗಳು ಬೇಕು. ಬಹುಶಃ ಇವತ್ತು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ ಇಲ್ಲಿ ಬಂದು. ಇನ್ನಷ್ಟು ಕ್ಲಬ್ ಬೆಳೀಲಿ. ಇದಕ್ಕೆ ಪೂರಕ ಆಗುವಂಥ ಏನು ಅವರಿಗೆ ರಸ್ತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ರೀತಿಯ ಕಾಂಕ್ರೀಟ್ ರಸ್ತೆ ಮುಂದಿನ ದಿವಸಗಳಲ್ಲಿ ಅವರು ಇಲ್ಲಿವರೆಗೆ ಕಾಣಬಹುದು. ಜೊತೆಯಲ್ಲಿ ಈ ಕ್ಲಬ್ ಬೆಳೀಲಿಕ್ಕೆ ಶಾಸಕರಲ್ಲಿ ಏನೇನು ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ಗಳು ಬೇಕಾ, ಪೂರ ಸಹಕಾರವನ್ನು ಮುಂದಿನ ದಿವಸದಲ್ಲಿ ಕೊಡ್ತೇನೆ. ಯಾವ ಫುಡ್ ಎಲ್ಲ ಟೇಸ್ಟ್ ಮಾಡಿ? ನಾನು ಮನ್ನಿ ತಿಂದಿದ್ದೀನಿ, ಇನ್ನು ತಿನ್ನಬೇಕಷ್ಟು, ಇನ್ನು ಕೆಲವು ತಿನ್ನಲಿಕ್ಕಿದೆ. ಈ ಕಡೆಯಿಂದ ಹೋಗೋರು ತಿನ್ನಲಿಕ್ಕೆ ನೋಡಲಿಕ್ಕೆ ಅಂತ ಹೇಳಿದರು. ಆ ಕಡೆಯಿಂದ ಸ್ವಲ್ಪ ತಿನ್ನಲಿಕ್ಕೆ ಶುರು ಮಾಡಿದೆ. ಅದು ಮನ್ನಿ ತಿಂದಿದ್ದೀನಿ, ಪತ್ರೋಡೆ ತಿಂದಿದ್ದೀನಿ, ಆನಂತರ ಇದು ಗೆಂಡದಡ್ಡೆ ತಿಂದಿದ್ದೀನಿ. ಒಂದು ಕೆಲವರು 3-4 ಇನ್ನು ತಿನ್ನಬೇಕು. ನೋಡುವಾಗಲೇ ಭಾರಿ ಚೆಂದ ಆಗಿದೆ. ಸ್ವಲ್ಪ ಆಸೆ ಆಯಿತು, ಅದಕ್ಕೆ ಬೇಗ 2-3 ಊಟ ತಿಂದಿದ್ದೆ. ಥ್ಯಾಂಕ್ ಯು ಸರ್. पास कमजोर होना, दूर अज्ञान के हो अंधेरे, तू हमें ज्ञान की रोशनी दे, हर बुराई से बचते रहे हम, जितनी भी भले जिंदगी दे, बैर होना किसी का किसी से, भावना मन में बदले की होना, इतनी शक्ति हमें दे न दाता, मन का विश्वास कमजोर होना. ತಾಲೂಕು ಪಂಚಾಯಿತಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಯ್ನಂಚಿನ ನವೀನ್ ಭಂಡಾರಲನ್ನು ನಾನು ಸ್ವಾಗತ ಮಾಡುವುದಿಲ್ಲ. ನಮ್ಮ ಪುತ್ತೂರು ಮುನ್ಸಿಪಾಲ್ಟಿದ ಕಮಿಷನರ್ ಆಯ್ನ ಮಧು ಎಸ್ ಮನೋರ್ನ ನಾನು ಸ್ವಾಗತ ಮಾಡುತ್ತಿಲ್ಲ. ಅಂಚನೆ ನಮ್ಮ ಹಿರಿಯರು ಏನಂತೇಳಿ ಪುತ್ತೂರು ಕ್ಲಬ್ದ ಸದಸ್ಯರಾದಂತಿನ ಸದಾಶಿವರಾಯ ದಂಬಕಾನ ಆರನ್ನ ನಾನು ಸ್ವಾಗತ ಮಾಡುತ್ತಿಲ್ಲ. ಯಾನ ಸ್ವಾಗತಟೆ ಏನು ನಮ್ಮ ಒಂಜಿ ಇನಿತ್ತ ಇಂಕ್ಲಿನ ಒಂತೆ ಲೇಟ್ ಆಂಡಲ ನಮ್ಮ ಸುಮಾರು ಮಸ್ತ್ ಜನ ಸೇರ್ತ ಮೂಲು ಒಂದು ಆಯ್ನ ಹಿಡಿದ ಬುಕ್ಕ ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಲ ಉಂಡು. ಈತ ವರ್ಷ ಅನಂತನ ರೋಡನು ಅಂತ ಅವೇ ಈತ ಪಕ್ಕಟ್ಟು ಇಂಕ್ಲೆ ಮೂಜಿ ತಿಂಗೊಳ್ಟೆ ಇಂಕ್ಲೆಗೆ ರೋಡನ್ನು ಸ್ಯಾಂಕ್ಷನ್ ಮಾಡ್ತಾ ಕೊಡ್ತೇವೆ. ಇಂಕ್ಲೆಗೆ ಅವು ರೋಡು ಕಾಂಕ್ರೀಟ್ ರೋಡ್ ಬುಕ್ಕ ಇಂಕ್ಲೆಗೆ ಈ ರೈಲ್ವೆ ರೋಡ್ಲ ಇಂಕ್ಲೆಗೆ ಮಾಲ್ತು ಕೊರಪೇನಂತ ಪಣ್ತೇರು. ಅಂಚನೆ ಇಂಕ್ಲೆ ವರ್ಷ ಇಂಕ್ಲಿನ ಬೇಡಿಕೆ ಈಡೇರಂದ್ರೆ ಇನ್ನು ತೀರ್ ಬರ್ತದೆ ಸರ್, ಮೂಜಿ ತಿಂಗೊಳ್ಟೆ ಮಾತು ಕೊಡ್ತಾರೆ. ಧನ್ಯವಾದಗಳು. ಅಂಚನೆ
ದುಂಬುಗ್ಲ ಇರ್ನ ನಮ್ಮ ಕ್ಲಬ್ ಪರವಾತು ದಯಗೊಂಡ ಕ್ಲಬ್ ಮಸ್ತ್ ಒಂಜಿ ಚಟುವಟಿಕೆಗಳು ಮತ್ತೊಂದುಲ್ಲ ಸಾಮಾಜಿಕವಾತ ಬೊಕ್ಕ ಕ್ರೀಡೆಟ್ ಪೂರ ಇಂಕ್ಲನ ಮಸ್ತ್ ಆಸಕ್ತಿ ತೋಂದುಲ್ಲ ಇಂಕ್ಲ ಆಯೋಜನೆ ಮಾಡ್ತಿಲ್ಲ ಮಾತೆಕ್ಲ ಇಂಕ್ಲಗೆ ಒಂಜಿ ಇಂಕ್ಲಿನ ಬೆರಿತ ಪಿರಾವಟ್ ಇತ್ತದು ಇಂಕ್ಲಿಗೆ ಪೂರ ಸ್ಫೂರ್ತಿ ಕೊರ್ತು ಬೊಕ್ಕ ಎಂಚಿನ ದಾತನ ಅನುದಾನ ಇತ್ತಿಂದ ಐನ್ಲ ಇಂಕ್ಲಿಗೆ ತರ್ಪತ್ತು ಕೊರತು ಇಂಕ್ಲಿಗೆ ಪ್ರೋತ್ಸಾಹಿಸೋದು ಕೇಳೋದಿಲ್ಲ ಸರ್. ಶ್ರೀ ದಂಬೆಕಾನ ಸದಾಶಿವರೈ ಇವರಿಗೆ ಅಭಿನಂದನಾ ಪತ್ರ. ಆದರಣೀಯರೇ, ರಾಯಲ್ ಸೌಹಾರ್ದ ಸಹಕಾರಿ ಸಂಘದ ಸ್ಥಾಪಕಾಧ್ಯಕ್ಷರಾಗಿ ಡಾಕ್ಟರ್ ಪಿ ಬಿ ರೈ ಪ್ರತಿಷ್ಠಾನದ ರೂವಾರಿಗಳಾಗಿ ರಾಜಕೀಯ ಮುತ್ಸದ್ದಿಯಾಗಿ ಸಂಘಟಕನಾಗಿ ಚಿಂತಕನಾಗಿ ವಾಗ್ಮಿಯಾಗಿ ಮಾರ್ಗದರ್ಶಕರಾಗಿ ಲೇಖಕರಾಗಿ ಗುರುತಿಸಿಕೊಂಡಿರುವ ನೀವು ಸಹಕಾರ ಕ್ಷೇತ್ರದ ಕೊಡುಗೆಯನ್ನು ಗಮನಿಸಿ ರಾಜ್ಯ ಸರ್ಕಾರ ಸಹಕಾರತ್ನ ಪ್ರಶಸ್ತಿಯನ್ನು ನಿಮ್ಮ ಮುಡಿಗೇರಿಸಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ರಾಜ್ಯಕ್ಕೆ ಮುತ್ಸದ್ದಿಯಾಗಿದ್ದರೂ ತತ್ವಾದರ್ಶ ಪಾಲನೆಯಲ್ಲಿ ಮಾದರಿಯಾಗಿ ಗುರುತಿಸಿಕೊಂಡವರು ನೀವು. ಸಹಕಾರ ತತ್ವವನ್ನು ಮನೆಯಿಂದಲೇ ಅಳವಡಿಸಿಕೊಂಡು ಸಮಾಜಕ್ಕೆ ಮಾದರಿಯಾದವರು. ನಿಷ್ಠುರವಾದಿ ಎನಿಸಿಕೊಂಡರೂ ಸತ್ಯ, ನ್ಯಾಯ, ಧರ್ಮವೇ ಜೀವನದ ಹಾದಿ ಎನ್ನುವುದನ್ನು ಬಲವಾಗಿ ಪ್ರತಿಪಾದಿಸುತ್ತಿದ್ದೀರಿ. ಕಾಸರಗೋಡು ಜಿಲ್ಲೆಯ ಕಾಟುಕುಕ್ಕೆ ಹುಟ್ಟೂರು ಅಣಿಲೆ ವೆಂಕಪ್ಪರೈ 𝐒𝐻𝐿 ದಂಪತಿಯ ಸುಪುತ್ರರಾಗಿ 1948 ಸೆಪ್ಟೆಂಬರ್ 23 ಜನಿಸಿದಿರಿ. ಪುತ್ತೂರಿನ ನೂಜಿ ತರವಾಡು ಮನೆತನಕ್ಕೆ ಸೇರಿದ ಅರಸೀಕೆರೆಯಲ್ಲಿ ವೈದ್ಯರಾಗಿದ್ದ ಡಾಕ್ಟರ್ ಪಿ ಬಿ ರೈ ಅವರ ಮಗಳು ಪ್ರಭಾವತಿಯವರನ್ನು 1978ರಲ್ಲಿ ವಿವಾಹವಾದಿರಿ. ಮಕ್ಕಳು ಅಕ್ಷಿತ್ ರೈ ಹಾಗೂ ಪುತ್ರ ಅಕ್ಷಯ್ ರೈ ಅವರೊಂದಿಗಿನ ಸುಖ ಸಂಸಾರ ನಿಮ್ಮದು. 2016ರಲ್ಲಿ ರಾಯಲ್ ಸೌಹಾರ್ದ ಸಹಕಾರಿ ಸಂಘವನ್ನು ಹುಟ್ಟುಹಾಕಿದಿರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಮೊದಲ ಬಾರಿಗೆ ಕೇವಲ ಸ್ವಸಹಾಯ ಸಂಘಗಳ ಮೂಲಕ ವ್ಯವಹಾರ ಆರಂಭಿಸಿದ ಮೊದಲ ಸೌಹಾರ್ದ ಸಹಕಾರಿ ಇದಾಗಿದೆ. ಸಹಕಾರಿ ಸಂಘದ ಭವಿಷ್ಯದ ಹಿತದೃಷ್ಟಿಯನ್ನು ಗಮನದಲ್ಲಿರಿಸಿಕೊಂಡು ಯುವ ಮನಸ್ಸಿನ ಕೈಯಲ್ಲಿ ಸಂಘದ ಸಾರಥ್ಯವನ್ನು ವಹಿಸಿಕೊಟ್ಟು ಮಹಾಭಾರತದ ಭೀಷ್ಮನಂತೆ ನೀವು ಮಾರ್ಗದರ್ಶನ ಸ್ಥಾನದಲ್ಲಿ ನಿಂತು ಸಂಸ್ಥೆಯ ಬೆಳವಣಿಗೆಗೆ ಕಾರಣರಾದಿರಿ. ಕೆದಂಬಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾಗುವ ಮೂಲಕ 1992ರಿಂದಲೇ ಸಹಕಾರಿ ಚಳವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ. ಕೆಯ್ಯೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ 1994ರಿಂದ 2001ರವರೆಗೆ ಸೇವೆ ಸಲ್ಲಿಸಿದಿರಿ. ರಬ್ಬರ್ ಬೆಳೆಗಾರರ ಸಹಕಾರ ಸಂಘದ ಸದಸ್ಯರಾಗಿ ಗುರುತಿಸಿಕೊಂಡು ಸಂಘವನ್ನು ಬೆಳೆಸಿದ ರೀತಿ ಅತ್ಯದ್ಭುತ. ಇದರ ಜೊತೆಗೆ ಪೊರ್ಲುದ ಕೆಯ್ಯೂರು ವಿಷನ್ 2025 ಇದರ ಗೌರವಾಧ್ಯಕ್ಷರಾಗಿ, ಧರ್ಮಸ್ಥಳ ಗ್ರಾಮೀಣ ಯೋಜನೆಯ ಜನಜಾಗೃತಿ ವೇದಿಕೆಯ ಪುತ್ತೂರು ತಾಲೂಕು ಅಧ್ಯಕ್ಷರಾಗಿ, ಕೆಯ್ಯೂರು ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕಾಧ್ಯಕ್ಷರಾಗಿ, ಕಾಸರಗೋಡು ಕನ್ನಡಿಗ ಸಂಘದ ಪುತ್ತೂರಿನ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ, ಪುತ್ತೂರು ಶ್ರೀ ಶಂಕರ ಪ್ರತಿಷ್ಠಾನದ ಅಧ್ಯಕ್ಷರಾಗಿ, ಕೆಯ್ಯೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿ, ಪುತ್ತೂರು ಬಂಟರ ಸಂಘದ ಸಹ ಕಾರ್ಯದರ್ಶಿಯಾಗಿ, ಮೂಡಿಗೆರೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದೀರಿ. ನಿಮ್ಮ ತಂದೆ ನಾಟಿ ವೈದ್ಯ ಅಣಿಲೆ ವೆಂಕಪ್ಪರೈಗಳ ಸ್ಮರಣಾರ್ಥ ಅಣಿಲೆ ವೆಂಕಪ್ಪರೈ ಪ್ರಶಸ್ತಿಯನ್ನು ನೀಡುತ್ತಿದ್ದೀರಿ. ಮಾವ ಡಾಕ್ಟರ್ ಪಿ ಬಿ ರೈಗಳ ಹೆಸರಿನಲ್ಲಿ ಡಾಕ್ಟರ್ ಪಿ ಬಿ ರೈ ಪ್ರತಿಷ್ಠಾನ ಸ್ಥಾಪಿಸಿ ರಾಜಕೀಯ, ಧಾರ್ಮಿಕ, ಶಿಕ್ಷಣ, ಸಂಸ್ಕೃತಿ, ಕಲೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಧಕ ಮಹಿಳೆಯರಿಗೆ ಈ ಪ್ರಶಸ್ತಿ ನೀಡುತ್ತಿರುವುದು ಸಂತೋಷದ ವಿಚಾರ. ದಿ ಪುತ್ತೂರು ಕ್ಲಬ್ಬಿನ ಸದಸ್ಯರಾಗಿ ಇರುವ ನಿಮಗೆ ರಾಜ್ಯ ಸರ್ಕಾರದ ಸಹಕಾರತ್ನ ಪ್ರಶಸ್ತಿ ಲಭಿಸಿರುವುದು ನಮಗೆ ಅತೀವ ಸಂತಸ ತಂದಿದೆ. ನಿಮ್ಮ ಮುಂದಿನ ಜೀವನ ಇನ್ನಷ್ಟು ಸುಖಕರವಾಗಿರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನಿಮಗೆ ನೀಡುತ್ತಿದ್ದೇವೆ. ಅಡುಗೆಯನ್ನು ತಯಾರಿಸಿದ ವಿಜೇತರ ಹೆಸರುಗಳನ್ನು ಹೇಳಲಾಗುತ್ತೆ. ಇವರಿಗೆ ಪ್ರಶಸ್ತಿಯನ್ನು ನೀಡೋದಕ್ಕೆ ರಟೇರಿಯನ್ IPDG ಆಗಿರುವಂತಹ ಪ್ರಶಾಂತ್ ಕಾರಂತ್ ಅವರನ್ನು ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಓಕೆ, ಇದೀಗ ಸಸ್ಯಾಹಾರಿ ಅಡುಗೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು ಪವಿತ್ರ ರೂಪೇಶ್ ಶೇಟ್ ಅವರು. ದಯವಿಟ್ಟು ವೇದಿಕೆಗೆ ಬಂದು ಓಕೆ, ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ನಾನು ಒಂದು ಶಿಕ್ಷಕಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಮಾಡ್ತಾ ಇರುವ ಕಾರಣ ಈ ಬಹುಮಾನವನ್ನು ನಾನು BRCಯಲ್ಲಿ ಅಂಗವಿಕಲ ಮಕ್ಕಳಿಗಾಗಿ ಈ ಕೊಡುಗೆ ಈ ಬಹುಮಾನವನ್ನು ಡೊನೇಟ್ ಮಾಡಲಿಕ್ಕೆ ಇಚ್ಛಿಸ್ತೇನೆ. ತನುಜಾ ಮೇಡಮ್ ಅವರಿದ್ದಾರೆ ಇಲ್ಲಿ, ಹಾಗೆ ಅವರು ಬಂದು ಇಲ್ಲಿ ಈ ಬಹುಮಾನವನ್ನು ಸ್ವೀಕರಿಸಬೇಕಂತೇಳಿ ವಿನಂತಿಸಿಕೊಳ್ಳುತ್ತೇನೆ. ಅಡುಗೆಯನ್ನು ತುಂಬ ರುಚಿಕರವಾಗಿ ಮಾಡಿದಂತಹ ರೂಪಕನ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ ಅನ್ನೋದಕ್ಕೆ ಈ ಕ್ಷಣ ಸಾಕ್ಷಿಯಾಗ್ತಾ ಇದೆ. ಅಭಿನಂದನೆಗಳು ಮೇಡಮ್ ನಿಮಗೆ. ಹಾಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡವರು ವಜ್ರ ರೈ ಅವರು. ತಾವು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದಕ್ಕೆ ನಮ್ಮ ಶಾಸಕರು ಬಹುಮಾನವನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇದೀಗ ವೇದಿಕೆಯಲ್ಲಿ ಇನ್ನೊಂದು ಸನ್ಮಾನ ಕಾರ್ಯಕ್ರಮ ನಡೆಯೋದಕ್ಕಿದೆ. ರೊಟೇರಿಯನ್ ಆಗಿರುವಂತಹ IBDG ಪ್ರಕಾಶ್ ಕಾರಂತ್ ಅವರು ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕು, ಗಣ್ಯರು ಇವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಬಾಯಿ ಚಪ್ಪರಿಸಿಕೊಂಡು ತಿಂದಂತಹ ನಾನ್ ವೆಜ್ ಅಡುಗೆಯ ವಿಜೇತರು ಯಾರು ಅನ್ನೋದನ್ನು ಹೇಳೋ ಸಮಯ. ಪ್ರಥಮ ಸ್ಥಾನವನ್ನು ಪಡ್ಕೊಂಡವರು ಮನೋಜ್ ರೈ ಅವರು. ಇವರಿಗೆ ಡಾಕ್ಟರ್ ದೀಪಕ್ ರೈ ಅವರು ಬಹುಮಾನವನ್ನು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮನೋಜ್ ರೈ ಅವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡವರು ಕಲಾವತಿ ಜಯಂತ್ ನಡಿಬೈಲು ಅವರು. ಇವರಿಗೆ AC ಗಿರೀಶ್ ನಂದನ್ ಅವರು ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬೆಸ್ಟ್ ಆರ್ಟಿ ಡಿಶ್, ಇದಕ್ಕೆ ಕೂಡ ಒಂದು ಪ್ರೋತ್ಸಾಹಕ ಬಹುಮಾನವನ್ನು ನೀಡಲಾಗುತ್ತೆ. ಇದನ್ನು ಸ್ವರ್ಣ ಜಯಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಇವರು ವೇದಿಕೆಗೆ ಬಂದು ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಬೆಸ್ಟ್ ಪ್ರೊಸೆಸ್ ಅಂತ ಕೂಡ ಒಂದು ಬಹುಮಾನವನ್ನು ಇಟ್ಟಿದ್ದಾರೆ. ಅದು ಕೂಡ ಜ್ಯೋತಿ ರಾಕೇಶ್ ಅವರಿಗೆ ಹೋಗ್ತಾ ಇದೆ. ಜ್ಯೋತಿ ರಾಕೇಶ್ ಅವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಟೇಸ್ಟಿ ಫುಡ್ ಯಾರು ಮಾಡಿದ್ದಾರೆ ಅವರಿಗೆ ಕೂಡ ಒಂದು ಪ್ರೋತ್ಸಾಹಕ ಬಹುಮಾನ ಇದೆ. ಇವರಿಗೆ ಸೀಮಾ ಆಳ್ವ ಅವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ವಿಜೇತರಾಗಿರುವಂತಹ ಸೀಮಾ ಆಳ್ವ ಅವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಬೆಸ್ಟ್ ಪ್ರೆಸೆಂಟೇಷನ್ಗೆ ವಿನೀತಾ ಶೆಟ್ಟಿ ಅವರು ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆ ಇನ್ನೊಂದು ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದೆ. ನಮ್ಮ ಹೆಮ್ಮೆಯ ಭರವಸೆಯ ಶಾಸಕರು ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರು ನಮ್ಮ ಶಾಸಕರನ್ನು ಸನ್ಮಾನಿಸಬೇಕು. ಶಾಸಕರು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ. ಇನ್ನು ಪುತ್ತೂರು ಕ್ಲಬ್ದ ಮೆಂಬರ್ ಆದ ಶಾಸಕರಾಗಿ ನಾವು ನಮ್ಮ ಅಶೋಕ್ ರೈಗಳು ಆರಿಗೆ ಆತ್ಮೀಯವಾದ ಅಭಿನಂದನೆ ಮಂತೋದಿಲ್ಲ. ದಯಮಾಡಿ ಕ್ಲಬ್ದ ಮೆಂಬರ್ ಆದ ಒಂದೇ ತಿಂಗಳು ಮುಳ್ಳ ಪುತ್ತೂರು ಕ್ಲಬ್ದ ಶಾಸಕರಾಗ್ತಾರೆ. ಅವು ನಮ್ಮ ಕ್ಲಬ್ಗೆ ಹೆಮ್ಮೆ. ದಯಮಾಡ ಇಡೀ ಶಾಸಕರಾದ ಹೆಚ್ಚಿನ ಕ್ಲಬ್ ಪೂರ ಬರ್ತನೆ ಮುಲ್ಪ ಮೆಂಬರ್ ಆದ ಶಾಸಕರಾಗಿ ನಾವು ಇತ್ತನಂಡ ಅವು ಅಶೋಕ್ ರೈಗಳು ಅಶೋಕ್ ರೈಗಳು ಏತೋ ದಾನ ಧರ್ಮ ಮಂತದ್ದು ಇನ್ನು ಜನಪ್ರಿಯವಾದ ಪುತ್ತೂರು ಪುತ್ತೂರು ಶಾಸಕರಾದ ಬರ್ತದೆ. ಖಾಲಿ 2 ತಿಂಗಳು ಈ ಪುತ್ತೂರು ಕ್ಲಬ್ದ ರೋಡ್ ಮಂತ್ರ ಅಂತಂದೆ ವಿಧಾನಸಭೆ ಇಟ್ಟು ತುಳು ಭಾಷೆನ ಪರಿಚಯ ಸೇರಿಸೋಡು ಬಣ್ಣ ಪ್ರಥಮ ಶಾಸಕರು ಬಂಡ ಅವು ಅಶೋಕ್ ರೈಗಳಿಗೆ ಇಲ್ಲ ಪುತ್ತೂರದ ಕ್ಲಬ್ದ ಕಮಿಟಿದ ಪೂರ್ಣ ಪರವಾದ ಅಭಿನಂದನೆ ಮಂತೊಂದುಲ್ಲ. ಮಾತ ಸದಸ್ಯರನ್ನ ವೇದಿಕೆ ಬರೋದು ನೋಡಿದ್ರೆ ಕೇಳೋದು.
ಪುತ್ತೂರು ಕ್ಲಬ್ ಅದು ಕೈ ತರೋದು ಬರ್ತದೆ ಸಬ್ಜೆಕ್ಟ್. ಪುತ್ತೂರು ಕ್ಲಬ್ ಆಯೋಜನೆ ಮಾಡಿದಂಥ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಆಟಿಗೊಂದು ಕೂಟ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂಥ ಗಿರೀಶ್ ನಂದನ್ ಅವರೇ, ತಹಸೀಲ್ದಾರ್ ಆಗಿರುವಂಥ ಶಿವಶಂಕರ್ ಅವರೇ, ಇಒ ಅವರಾಗಿರುವಂಥ ನವೀನ್ ಭಂಡಾರಿ ಅವರೇ, ಸಿಟಿ ಕಾರ್ಪೊರೇಷನ್ನ ಕಮಿಷನರ್ ಆಗಿರುವಂಥ ಮಧು ಮನೋಹರ್ರೆ, ಹಿರಿಯರಾದಂಥ ದಂಬೆಕಾಲ ಸದಾಶಿವರೇಗಳೇ, ರೋಟೇರಿಯನ್ ಆಗಿರುವಂಥ ಕಾರಂತರೆ, ಈ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ದೀಪಕ್ ರೈಗಳೇ, ಉಪಾಧ್ಯಕ್ಷರಾಗಿರುವಂಥ ದೀಪಕ್ KP ಅವರೇ, ಟ್ರೆಜರರ್ ಆಗಿರುವಂಥ KP ದಿವಾಕರ್ರೆ, ನನ್ನ ಮಿತ್ರರಾಗಿರುವಂಥ ಸೆಕ್ರೆಟರಿ ಆಗಿರುವಂಥ ಶೆಣೆ ಅವರೇ, ವೇದಿಕೆಯ ಮುಂದಿರುವಂಥ ಎಲ್ಲ ಕ್ಲಬ್ಬಿನ ಸದಸ್ಯರೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಮಗೆ ಇಲ್ಲಿ ಮೇಲೆ ಕೂತ್ಕೊಳ್ಳಲಿಕ್ಕೆ ಆಗುವುದಿಲ್ಲ. ನಿಮ್ಮ ಅಲ್ಲಿ ಕೂತ ಕಷ್ಟ ನನಗೆ ಅರ್ಥ ಆಗಿದೆ. 3 ನಿಮಿಷದಲ್ಲಿ ಭಾಷಣವನ್ನು ಮುಗಿಸ್ತೇನೆ. ಇಲ್ಲದ್ರೆ ಈಗ ಮೇಕಪ್ ಎಲ್ಲ ಹೋಗ್ಬಿಡ್ತದೆ. ಭಾರಿ ಕಷ್ಟ ಇದೆ. ಈಗ ಗಾಳಿ ಬೀಸುವುದು ನಮಗೆ ಹೀಗೆ ಕಾಣ್ತಾ ಇದೆ. ಅದರಿಂದ 2 ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಇವತ್ತು ಆಟಿಗೊಂದು ಕೂಟ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಎಲ್ಲವನ್ನು ಒಟ್ಟಿಗೆ ಆಚರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ನಾನೊಂದು ತುಂಬ ಅಂದರೆ ಒಂದು 30-40 ಆಟಿಗೊಂದು ಕೂಟ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ನಾನು ತುಳುವಿನಲ್ಲಿ ಯಾಕೆ ಕನ್ನಡದಲ್ಲಿ ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ, ಈಗ ಅಧಿಕಾರಿಗಳಿಗೆಲ್ಲ ತುಳು ಸ್ವಲ್ಪ ಅರ್ಥ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ವಿಶೇಷ ರೀತಿಯಲ್ಲಿ ಆಟಿಗೊಂದು ಕೂಟವನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಶ್ರಮ ಅದರಿಂದ ಇದೆ. ಅದನ್ನು ಕೊಡುವುದು ಕೆಲವರಿಗೆ ಈಗ ಸ್ಟವ್ ಕೂಡ ಸಿಕ್ಕಿದೆ, ಕೆಲವರಿಗೆ ಮಿಕ್ಸಿ ಸಿಕ್ಕಿದೆ ಪ್ರೈಸ್ ಆಗಿ. ಅಲ್ಲಿ ಮಾಡಿದಾಗ ಒಂದು 25 ಕಡೆ ಅಡಿಗೆ ಮಾಡುವಂಥ ಕೆಲಸ ರುಚಿಕರವಾದ. ನನಗೆ ಡೌಟ್ ಇದೆ, ಹೆಂಗಸರು ಎಲ್ಲ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಅದರಲ್ಲಿ ಇನ್ಫ್ಲುಯೆನ್ಸ್ ಇರ್ಬೋದು. ರುಚಿ ನೋಡಿದರೆ ಇಷ್ಟೊಂದು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ಇನ್ನೂ ಕೆಲವೊಂದು ತಿನ್ಬೇಕಷ್ಟೇ. ಅದೇ ಸ್ವರ್ಣ ಕೊಟ್ಟದ್ದು ಒಂದು ಕಪ್ಪು ಅಂತ ಮನ್ನಿ ಅಂತ ಕೊಟ್ಟಿದ್ದಾರೆ, ಪ್ರೈಸ್ ಕೊಟ್ಟಿದ್ದಾರೆ. ನಾನು ಸರಿ ತಿನ್ನಿಲ್ಲ ಅದನ್ನು. ಇನ್ನು ಈ ಕಡೆಯಿಂದ ಒಂದೊಂದೇ ತಿನ್ನಲಿಕ್ಕೆ ಬಾಕಿ ಇದೆ. ಒಂದು ಒಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ಅಂದರೆ ಯಾವಾಗಲೂ ನಾವು ಒತ್ತಡದಲ್ಲಿ ಹೇಳ್ತೀವಿ. ಎಲ್ಲರೂ ಕ್ಲಬ್ ಮೆಂಬರ್ಸ್ಗಳೆಲ್ಲ ಶ್ರೀಮಂತರೇ ಇರೋದು, ಯಾರು ಬಡವರೇ ಇಲ್ಲ. ಅದು ಮನಸ್ಸಿನ ಒತ್ತಡಗಳು, ಬೇರೆ ಬೇರೆ ಕೆಲಸಗಳು ಒಂದು ಕಡೆ ಸೇರುವಂಥ ಅವಕಾಶ. ನನ್ನನ್ನು ಕೂಡ ತಂದು 1 ತಿಂಗಳ ಮುಂದೆ ಶಿವರಾಮವರು ಈ ಕ್ಲಬ್ಬಿನ ಸದಸ್ಯರನ್ನಾಗಿ ಮಾಡಿದ್ದಾರೆ. ನಮಗೆ ಏನಾದರೂ ಒಂದು ರಿಕ್ರಿಯೇಷನ್ ಅಂತ ಇರುವಂಥದ್ದು ಪುತ್ತೂರಿನಲ್ಲಿ ಈ ಕ್ಲಬ್ ಮಾತ್ರ. ಈ ಕ್ಲಬ್ಬು ಪುತ್ತೂರಿಗೆ ಇಂಥ ಅವಶ್ಯಕತೆ ಬೇಕು. ಇಂಥ ಕ್ಲಬ್ಗಳು ರಿಕ್ರಿಯೇಷನ್ ಬೇಕಂದ್ರೆ ಬೆಳೆಯುತ್ತಿರುವಂಥ ಪುತ್ತೂರು ಬೇರೆ ಬೇರೆ ಕಡೆಯಿಂದ, ಸಿಟಿ ಭಾಗದಿಂದ, ಪಟ್ಟಣ ಭಾಗದಿಂದ ಅಧಿಕಾರಿಗಳು ಬರ್ತಾರೆ, ಬೇರೆ ಬೇರೆ ಉದ್ದಿಮೆದಾರರು ಬರ್ತಾರೆ. ಬರುವಾಗ ಅವರಿಗೆ ನಿಲ್ಲಲಿಕ್ಕೆ ಇಲ್ಲದ್ರೆ ಕೆಲವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಇಂಥ ಫೆಸಿಲಿಟಿಗಳು ಬೇಕಾಗ್ತದೆ. ಶಿವರಾಮರು ನನ್ನನ್ನು ಶಾಸಕರಾದ ದಿನದಿಂದ ಹೇಳ್ತಾ ಇರ್ತಾರೆ, ಈ ಮೆಂಬರ್ಲ ಆತಾರೆ ಎಂಕಲ ರೋಡ್ ಸರೀತಿ ಅಂತ ಅವತ್ತಿಂದ ಶುರು ಮಾಡಿದ್ದಾರೆ. ಹಾಗೆ ಮೊದಲೇ ಬರುವ ಬಜೆಟ್ ಬಂದು ಏನು ಅನುದಾನ ಇತ್ತು ಅದರಲ್ಲಿ ಒಂದು ರೋಡ್ಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ಕಾಂಕ್ರೀಟ್ ರೋಡ್ ಇಲ್ಲಿವರೆಗೆ ಬರದಿದ್ದರೆ ಅದಕ್ಕೆ ಎಷ್ಟು ದುಡ್ಡು ಬೇಕು, ಇನ್ನು ಸೆಕೆಂಡ್ ಫೇಸ್ ಅದಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಖಂಡಿತ ಮಾಡ್ತೀನಿ. ಇನ್ನೊಂದು ಬೇಡಿಕೆ ಕೊಟ್ಟಿದ್ದಾರೆ ಮೊನ್ನೆ, ಆ ರೈಲ್ವೆಗೆ ಫ್ಲೈಓವರ್ ಮಾಡಬೇಕು ಮೇಲ್ಗಡೆಯಿಂದ ಅಂತ. ಅದಕ್ಕೆ ಹೇಳಿದ್ರೆ ಒಂದು ಫ್ಲೈಓವರ್ ಅಲ್ಲಿ ಆಗಲಿಕ್ಕೆ 25 ವರ್ಷ ಆಯಿತು ಅಂಡರ್ ಪಾಸ್ ಮಾಡಲಿಕ್ಕೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರುವುದು, ನೋಡುವ ಪ್ರಯತ್ನ ಮಾಡುವಂಥ ವಿಚಾರವನ್ನು ಹೇಳಿದ್ದೇವೆ. ಅದು ಒಟ್ಟಿನಲ್ಲಿ ಇಲ್ಲಿ ಎಲ್ಲ ಕುಟುಂಬಸ್ಥರು ಒಂದು ಮನೆಯವರೆಲ್ಲ ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ನನ್ನನ್ನು ಕೂಡ ಇವತ್ತು ಅಭಿನಂದಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇದರ ಅಧ್ಯಕ್ಷರಾದ ಡಾಕ್ಟರ್ ನನ್ನ ಹತ್ರ ಇನ್ನಷ್ಟು ಶಾಸಕರಿಂದ ಇದಕ್ಕೆ ಅನುದಾನಗಳು ಬೇಕು, ಇದರ ಅಭಿವೃದ್ಧಿಗೆ ಕೆಲಸಗಳು ಆಗಬೇಕು ಅಂತ ವಿನಂತಿಯನ್ನು ಮಾಡಿದ್ದಾರೆ. ಶಾಸಕರ ನೆಲೆಯಲ್ಲಿ ಖಂಡಿತ ಯಾವ ಯಾವ ಅನುದಾನಗಳಿದೆ ಅಂತ ಅಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ. ಪುರಸಭೆ ಇದೆ, ಪಟ್ಟಣ ಪಂಚಾಯತ್ ಇದೆ, ಇಒ ಇದೆ, AC ಇದೆ, ತಹಸೀಲ್ದಾರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರಿಗೂ ಕೂಡ ಬರುವಂಥ ಒಂದು ಅವಕಾಶ. ನಾವು ಖಂಡಿತ ಎಲ್ಲರೂ ಸೇರಿ, ಶಾಸಕರು ಸೇರಿ
ಈ ಕ್ಲಬ್ಬಿಗೆ ಏನೇನು ಬೇಕು ನಮ್ಮ ಕಡೆಯಿಂದ ಏನೇನು ಕೊಡಲಿಕ್ಕೆ ಆಗ್ತದೆ ಖಂಡಿತ ಕೊಡುವಂಥ ಕೆಲಸಗಳನ್ನು ಮಾಡ್ತದೆ. ಪಕ್ಕ ಯಾರಾದರೂ ಸರ್ಕಾರಿ ಜಾಗ ಇದ್ದರೆ ಅದನ್ನು ಸ್ವಲ್ಪ ಸೇರಿಸಿಕೊಳ್ಳುವಂಥ ಮನವಿ ತಹಸೀಲ್ದಾರರಿಗೆ ಮಾಡಿ AC ಅವರಿಗೆ ಮಾಡಿ. ಅಂದರೆ ಸರ್ಕಾರಿ ಜಾಗ ಇನ್ನು ಪಕ್ಕದವರ ಮಾಡಿದ ಯಾವ ಜಾಗಗಳನ್ನು ತೋರಿಸಬೇಡಿ, ಹಾಗೆ ಸ್ವಲ್ಪ ಅಗಲ ಮಾಡುವಂಥದ್ದನ್ನು ನೀವು ಅವಕಾಶ ಇದ್ದರೆ ಮಾಡಿಕೊಳ್ಬಹುದು. ಅದು AC ಅವರು ಕೂಡ ಆ ರೀತಿ AC ಅವರು ಕೂಡ ಒಳ್ಳೆ ರೀತಿ ಎಲ್ಲ ಅಧಿಕಾರಿಗಳು ಇರುವವರು ನಮಗೆ ನಮ್ಮ ವೇಗಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪುತ್ತೂರಿನ ಎಲ್ಲ ಅಧಿಕಾರಿಗಳು ಯಾವುದೇ ಒಂದು ಇಲಾಖೆ ಇದ್ದರೂ ಆ ರೀತಿ ಒಂದು ತಂಡ ಕಟ್ಟಿಕೊಂಡ್ರೆ ಮಾತ್ರ ಕೆಲಸ ಆಗ್ಬೋದು. ಯಾವುದೇ ಕೆಲಸ ಆಗೋರಿಗೆ ತಂಡ ಬೇಕು. ಒಬ್ಬರಿಂದ ಚಪ್ಪಾಳೆ ಆಗಿದ್ರೆ ಚಪ್ಪಾಳೆ ಆಗೋಲ್ಲ, ಆ ಕಡೆ ಅವರಿಂದ ಚಪ್ಪಾಳೆ ಬಂದರೆ ಕೈ ಬಂದರೆ ಚಪ್ಪಾಳೆ ಆಗ್ತದೆ. ಆ ರೀತಿ ಒಳ್ಳೆ ರೀತಿಯ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಆಗ್ತದೆ. ಒಂದಷ್ಟು ಉದ್ಯಮಿಗಳು ಇಲ್ಲಿ ಬರುವಂಥದ್ದು ಅಭಿವೃದ್ಧಿ ಕೆಲಸಗಳು, ಒಂದು ಉದ್ಯೋಗ ಸೃಷ್ಟಿ ಮಾಡುವಂತಹ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ವಿ. ನಿಮ್ಮ ಸಹಕಾರ ಕೂಡ ಇಲ್ಲಿ ಮಾತನ್ನು ಹೇಳುತ್ತಾ ಹೆಚ್ಚಿನ ಮಾತಾಡಿದ ಅಭಿನಂದನೆ ಮಾಡಿದ ನಿಮಗೆಲ್ಲರೂ ತಲೆ ತಗ್ಗಿಸಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನನಗೆ ಕ್ಲಬ್ಬಿನ ವತಿಯಿಂದ 2-3 ಬಾರಿ ಅಧ್ಯಕ್ಷರು ಆಹ್ವಾನ ಕೊಟ್ಟಿದ್ದರು. ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ, ನೀವು ತಕ್ಷಣ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ. ಕಾರಣಾಂತರಗಳಿಂದ ನನಗೆ ಬರಲಿಕ್ಕಾಗಲಿಲ್ಲ. ನಾನು ಪೋಸ್ಟ್ಪೋನ್ ಮಾಡ್ತಾಯಿದ್ದೆ. ಇವತ್ತು ಅನಿವಾರ್ಯವಾಗಿ ನಾನೇ ನಿನ್ನೆಲ್ಲ ಮೊನ್ನೆವರೆಗೆ ಫೋನ್ ಮಾಡಿ ಹೇಳಿದೆ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಬರ್ತೀನಿ, ನೀವು ಇಷ್ಟು ಸಲ ಹೇಳಿದಿರಿ ಅಂತೇಳಿ. ಅದಕ್ಕೆ ಇವತ್ತು ನೀವು ಎಲ್ಲ ಸೇರಿಕೊಂಡು ನಿಮ್ಮ ಸಹೋದರನನ್ನು, ಒಂದು ಹಿರಿಯ ಸಹೋದರನನ್ನು, ಯಾಕಂದರೆ ಕರ್ನಾಟಕದ ಸಹಕಾರ ರಂಗದಲ್ಲಿ ಅತ್ಯುನ್ನತ ಪ್ರಶಸ್ತಿ ಸಹಕಾರ ರತ್ನ ಪ್ರಶಸ್ತಿ, ಅದನ್ನು ಬಹುಶಃ ಈ ಕ್ಲಬ್ಬಿನ ಸದಸ್ಯರಲ್ಲಿ ಎರಡನೇವನಾಗಿ, ಮೊದಲನೇದಾಗಿ ಸೀತಾರಾಮರಯ್ಯವರಿಗೆ ಇವಾಗಲೇ ಬಂದಿದೆ. ಅದರಿಂದ 2ನೇ ಸದಸ್ಯನಾಗಿ ನಾನು ಸ್ವೀಕಾರ ಮಾಡಿದ್ದೇನೆ. ನೀವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ನಿಮಗೆಲ್ಲರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿ, ಮಹಾಲಿಂಗೇಶ್ವರ ಇನ್ನಷ್ಟು ಏನು MLA ಅವರು ಹೇಳಿದ್ದಾರೆ, ಎಲ್ಲ ಸಹಕಾರಗಳನ್ನು ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು ಜನಪ್ರತಿನಿಧಿಗಳಿಂದ ಹಿಡಿದು ನಾವೆಲ್ಲ ಒಟ್ಟು ಸೇರಿ ಈ ಕಾರ್ಯಕ್ರಮವನ್ನು, ಈ ಕ್ಲಬ್ಬನ್ನು ಉನ್ನತೀಕರಿಸಿ ಉತ್ತಮ ಕ್ಲಬ್ ಈ ರಾಜ್ಯದಲ್ಲಿ ಆಗುವಂತೆ ನಾವೆಲ್ಲ ಶ್ರಮ ಪಡೋಣ ಅಂತ ಹೇಳ್ತಾ ನಮಗೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಲಕ್ಕಿ ಡ್ರಾದ ಮೂಲಕ ಅದೃಷ್ಟವಂತರನ್ನು ಆರಿಸಬೇಕು ಅನ್ನೋದಾಗಿ ನಾವು ನಮ್ಮ ನೆಚ್ಚಿನ ಶಾಸಕರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ₹100 ಅದೃಷ್ಟವಂತರನ್ನ ಆಯ್ಕೆ ಮಾಡುವಂತಹ ಸುಂದರ ಕ್ಷಣವಿದು. ಯಾರು ಈ ದಿನದ ಅದೃಷ್ಟವಂತರು? ನಂಬರ್ ಅವ್ರು ಎದ್ದು ಹೋದ್ರು. ಎಷ್ಟು ನಂಬರ್ ಅದು? 193 ನಂಬರ್. ಅವರು ಇವಾಗ ಹೋದ್ರಲ್ಲ. ಈ ದಿನದ ಅದೃಷ್ಟವಂತರು ಚಿಕ್ಕಪ್ಪ ನಾಯ್ಕ ಅವರ ಚೀಟಿ ಆಯ್ಕೆಗೆ ಬಂದಿದೆ. ಹಿರಿಯರಾಗಿರುವ ಚಿಕ್ಕಪ್ಪ ನಾಯ್ಕ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಿರಿಯರು ಅದೃಷ್ಟವಂತರಾಗಿ ಆಯ್ಕೆಯಾಗಿರುವುದು ಎಲ್ಲರಿಗೂ ಸಂತೋಷದ ಸಮಯ. ಮಿಸ್ಟರ್ ಪ್ರವೀಣ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಟರ್ಫ್ಲೈ ಕಂಪನಿಯ TSM ಆಗಿರುವಂತಹ ಮಿಸ್ಟರ್ ಪ್ರವೀಣ್ ಅವರು. ನೋಡಿದ್ರಲ್ಲ ವೀಕ್ಷಕರೇ, ಪುತ್ತೂರು ಕ್ಲಬ್ನಲ್ಲಿ ನಡೆದಂತಹ ಅತ್ಯಂತ ಸಂಭ್ರಮ ಸಡಗರದ ಆಟಿಕೂಟವನ್ನು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ಕ್ಯಾಮ್ರಾ ಪರ್ಸನ್ ಧನುಷ್ ಪುತ್ತೂರು ಜೊತೆ ಹೇಮಾ ಜಯರಾಮ್, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.